श्रीं प्रकृत्यै नमः विकृत्यै नमः विद्यायै नमः सर्वभूतहितप्रदायै नमः श्रद्धायै नमः विभूत्यै नमः सुरभ्यै नमः परमात्मिकायै नमः वाच्यै नमः ॐ पद्मनिलयायै नमः पद्मायै नमः शुचये नमः स्वाहायै नमः स्वधायै नमः सुधायै नमः धन्यायै नमः हिरण्मय्ये नमः लक्ष्मी नमः नित्यपुष्टायै नमः विभवर्ये नमः अदित्ये नमः दित्ये नमः दीप्तायै नमः वसुधायै नमः वसुधारिण्यै नमः कमलायै नमः कान्तायै नमः कामाक्षै नमः कमलसम्भवायै नमः अनुग्रहप्रदायै नमः बुद्धये नमः अनघायै नमः हरिवल्लभायै नमः अशोकायै नमः अमृतायै नमः दीप्तायै नमः लोकशोकविनाशनायै नमः धर्मनिलयायै नमः करुणायै नमः लोकमात्रे नमः पद्मप्रियायै नमः पद्महस्तायै नमः पद्माक्षै नमः पद्मसौन्दर्ये नमः पद्मोद्भवायै नमः पद्ममुख्ये नमः पद्मनाभप्रियायै नमः रमायै नमः पद्ममालान्धरायै नमः श्रीदेव्यै नमः श्रीपद्मिन्यै नमः श्रीपद्मगन्धिन्यै नमः श्रीपुण्यगन्धायै नमः सुप्रसन्नायै नमः प्रसादाभिमुख्यायै नमः श्रीप्रभायै नमः चन्द्रवदनायै नमः चन्दिरायै नमः चन्द्रसौन्दर्यै नमः चन्द्रसहोदरायै नमः चतुर्भुजायै नमः चतुरूपायै नमः इंदिरायै नमः इंदुशीतलायै नमः आह्लादजनन्यै नमः पुष्ट्यै नमः शिवायै नमः शिवकर्यै नमः सत्यै नमः विमलायै नमः विश्वजनन्यै नमः तुष्ट्यै नमः दारिद्र्यनाशिन्यै नमः प्रीतिपुष्करायै नमः शान्तायै नमः शुक्लमालाम्बरधरायै नमः श्रीयै नमः भास्करायै नमः बिल्वजनन्यै नमः वरारोहायै नमः यशस्विन्यै नमः वसुन्धरायै नमः उदाराङ्गायै नमः हिरण्यै नमः हेममालिन्यै नमः धनधान्यकर्यै नमः सिद्धये नमः श्रेणसौम्यायै नमः शुभप्रदायै नमः नृपवेश्मगदानन्दायै नमः वरदलक्ष्मी नमः वसुप्रदायै नमः शुभायै नमः हिरण्यप्राकारायै नमः समुद्रतनयायै नमः जियायै नमः मङ्गलायै नमः विष्णुवक्षस्थिलसंस्थितायै नमः विष्णुपत्न्यै नमः प्रसन्नाक्षी नमः नारायणसमाश्रितायै नमः दारिद्र्यध्वंसिन्यै नमः श्रीदेव्यै नमः सर्वोपद्रवनाशिन्यै नमः नवदुर्गायै नमः महाकाल्यै नमः
ದೇವರ ಪ್ರಾರ್ಥನೆ ಮಾಡ್ಕೊನಿ ದಾ ಬಂದಾಗ ದೇವರನ್ನ ಕಥೆನ ಶ್ರಮಣನ ಈತ ಹೊರ್ತು ಮಾಡ್ತೀನಿ ದೇವರನ್ನ ಅರಿ ಪಾಡ್ದು ಐಟು ಮಂಡಲನ ಬರೆದು ಅರಿನ ಪಾಡ್ದು ವಿಶೇಷವಾದ ಕಲಶ ಪ್ರತಿಷ್ಠಾಪನೆ ಮಲ್ತೊಂದು ಐಟು ಲಕ್ಷ್ಮೀ ಸಹಿತವಾದ ನಾರಾಯಣ ದೇವರಿನ ಆವಾಹನೆ ಮಲ್ತೊಂದು ದೇವರಿಗೆ ಕಲ್ಪೋಕ್ತ ಧ್ಯಾನಾವಾಹನಾದಿ 14 ಕಟ್ಟ ಪೂಜೆದ ಮಾತ ಮಲ್ತೊಂದು ಇತ್ತೆ ಕಥಾಶ್ರವಣ ದಾಯಿ ಈತ ಮಾತ ಮಲ್ಪಡು ದಾಯಿ ಸ್ವಸ್ತಿಗೆ ದೀದ ಆರಾಧನೆ ಮಲ್ತನ ನಾಂಡ ಈಗ ದಾಯಿ ಮಹತ್ವ ಇಜ್ಜ ಗಣಪತಿ ದೀದ ಆರಾಧನೆನ ಹೋಮ ಮಲ್ತನ ನಾಂಡ ಈಗ ಮಹತ್ವ ಇಜ್ಜ ಆಕೆಯನ್ನಾಗ ಈ ವರಲಕ್ಷ್ಮಿ ಲಕ್ಷ್ಮೀ ಸಹಿತವಾದ ನಾರಾಯಣ ದೇವರಿನ ಪೂಜೆನು ಕಲಶದೀದೇ ಆರಾಧನೆ ಮಾಡ್ಕೊಡು ತಾಯಿ ಪನ್ನಾಗ ಕಲಿಯುಗದ ಕಾಮಧೇನು ಆಯಿಂಚಿ ಲಕ್ಷ್ಮೀನಾರಾಯಣ ದೇವರು ಒಂಜಿ ರೂಪದ ಸತ್ಯನಾರಾಯಣ ದೇವರಿಂದಿತ್ತು ನಾಡ ನನೊಂಜಿ ರೂಪ ವರಲಕ್ಷ್ಮೀ ದೇವಿ ಅಪಗ ಈ ರಡ್ಡು ದೇವರಿನ ಸನ್ನಿಧಾನ ಉಪ್ಪುಣಂಚಿನ ಮಲ್ಲ ಕೃತ ಆಕೆಯನ್ನಾಗ ಅವು ವರಲಕ್ಷ್ಮೀ ಪೂಜೆ ಅಪಗ ದೇವಿಯನ್ನ ಆರಾಧನೆ ದಾಯಿ ಮಲ್ಪಡು ಪಣದು ಪಾರ್ವತೀ ದೇವಿ ನಂಗೆ ಭೂಲೋಕಡು ಮಸ್ತ್ ಜನಕುಲು ಮಾತ ತೊಂದರೆ ಅನುಭವಿತುಂದುಲ್ಲೇರು ಅಪಗ ಈ ವ್ರತ ಈ ತೊಂದರೆಗೆ ತಾಪತ್ರಯಗ ಮಾತ ದಾದ ಪರಿಹಾರ ಪಣದು ಪಾರ್ವತೀ ದೇವಿ ಈಶ್ವರ ದೇವರಿಡ ಕೇನುನಂಚಿನ ಒಂಜಿ ವೃತದ ಕಥೆನೇ ಅಲ್ಪಡ್ದ ಪ್ರಾರಂಭ ನಂಚಿನ ಈ ವೃತ ವರಲಕ್ಷ್ಮೀ ಪೂಜೆ ಅಪಗ ಅವಳು ಸೂತಾದಿ ಮಹಾಋಷಿಕುಲು ಮಾತ ಸಪ್ತಋಷಿಕುಲು ಮಾತ ಇತ್ತೊಂದು ಈ ವೃತನು ಈಶ್ವರ ದೇವರಿ ಪಾರ್ವತೀ ದೇವಿಗೆ ಪನ್ಪಡಂಚಿನ ಕಥೆನು ಅಲ್ಪಡ್ದು ಪ್ರಾರಂಭ ಮಲ್ಪೇರು ಅವು ಇಂಚ ಶೃಣೋತ್ತಮ್ ಮನೆಯ ಸರ್ವೇ ವ್ರತಾನ ಉತ್ತಮಂ ವೃತಂ ಮಸ್ತ್ ವೃತಟ ಉತ್ತಮಾಯಿಂಚಿ ವೃತ ಓವು ಕೇನ್ನಗ ಶ್ರೀ ವರಲಕ್ಷ್ಮೀ ವೃತಂ ನಾಮ ಸರ್ವಸಂಪ್ರತ್ಪದಾಯಕಂ ಮಾತೆಲ್ಲ ಬಯಸಿದಾದ ಕಾಸೊಂಜಿ ಬೋರ್ಡು ಮಾರಕ್ಕೆ ಸೇರಿ ಏ ಪಾತುಂಡಲ್ಲ ಕಾಸೊಂಜಿ ಇತ್ತು ನಾಂಡ ಮಾತಲಾದಿಕ್ಕೊಂಡು ಪಣದು ಮಾತೆಲ್ಲ ಬಯಸನಕ್ಲು ಕಲಿಯುಗದ ಜನಕು ಅವಾಗ ಸಂಪತ್ ಪನ್ನಗ ಶ್ರೀ ವರಲಕ್ಷ್ಮೀ ವೃತಂ ನಾಮ ಸರ್ವಸಂಪತ್ಪ್ರದಾಯಕಂ ಖಾಲಿ ಸಂಪತ್ತನ್ನು ಬಂದಿದ್ದೀರಿ ಸರ್ವಸಂಪತ್ಪ್ರದಾಯಕಂ ಅವಳು ಒತ್ತುನು ಕೊರಿಯರು ದಾಯಿ ಏಕೆನಾಗ ನಮ್ಮ ಬಯಸುನಿ ಖಾಲಿ ಸಂಪತ್ತ ಕಾಸಿ ಕಿಸೆಡಿತ್ರ ನಾಂಡ ಬಯ್ಯಗಾನ ನಮ್ಮ ಕೈ ಇಜ್ಜಂಡ ಪೋವು ಅಪಗ ಚಂಚಲ ಎಂಚಿತ್ತಿ ಲಕ್ಷ್ಮೀನ ಆರಾಧನೆಯನ್ನು ಖಾಲಿ ಸಂಪತ್ಪ್ರದಾಯಕವನ್ನು ಪಂಡಿಜರಿ ಸರ್ವಸಂಪತ್ಪ್ರದಾಯಕಂ ದಾಯಿ ಪಂಡೇರಿ ಏನಾಗ ನಂಗೆ ಬೋಡಿತೀನಿ ಆರೋಗ್ಯ ಪಂಪಣ ಮಲ್ಲ ಸಂಪತ್ತು ಅವನು ಓಲ ನಂಗೆ ವಾ ಡಾಕ್ಟರ್ನೆಲ್ಲ ಕುಲ್ಲ ಆರೋಗ್ಯ ಸರಿ ಉಂಟು ಆರೋಗ್ಯ ಇಜ್ಜಿನಾಂಡ ಡಾಕ್ಟರ್ ನಡೆಪೋಪ ಆರೋಗ್ಯ ಸರಿಯಾದ ಸರಿ ಆಪಲಕ ಮರ್ದು ಕೊರಲಿ ಬಂದು ನಾಂಡ ವಾ ಡಾಕ್ಟರ್ ನಕಲ ಕೊಡ್ಪುಜಿ ಇಂಕ್ಲಿ ತೊಂದರೆನೇ ಬರ್ರೆ ಬಲ್ಲಿ ಬಂದು ಡಾಕ್ಟರ್ ನಡಬೋದು ಮರ್ದು ತೊಂದರೆ ಸಾಧ್ಯ ಉಂಡ ಬತ್ತಂಡ ಬೋಲಿ ಆತೆ ಹೊರತು ಬರಂದಲಕ ಮರ್ದು ಕೊರಲಿ ಬಂದು ನಾಂಡ ವಾ ಡಾಕ್ಟರ್ ನಕಲು ಮರ್ದು ಕೊರ್ಪುಜಿ ಸರಿ ಅಂಚ ನಾಂಡ ಒಂಜಿ ಅವು ಒಂಜಿ ಮಲ್ಲ ಸಂಪತ್ತು ನಾನೊಂಜಿ ನೆಮ್ಮದಿ ನಮ್ಮ ಕಾಸು ಕೊಟ್ಟು ಬೆಡ್ ನೋಡಿ ಮಲ್ಲ ಒಂಜಿ ನಾ ಕೊರ್ಲ ಮ್ಯಾಟ್ರಸ್ ಮಾತ ನೋಡಿ ಅಣ್ಣ ನೆದ್ರೆನ ತೆತ್ತಂದ್ರೆ ಸಾಧ್ಯ ಉಂಡ ಅವು ದೇವರಿಗೆ ಕೊರಡ ಅವಾಗ ಎ ಸಿ ಪಾಡ್ತಾ ಫ್ಯಾನ್ ಪಾಡ್ತಾ ಜೆಪ್ಪೊಲಿ ಅಣ್ಣ ನೆದ್ರೆ ಕೊರಡು ನಾಂಡ ಅವು ದೇವರಿನ ಅನುಗ್ರಹಣೆ ಬೋಡು ಒಂದು ನೆಮ್ಮದಿ ಒಂದು ಮಲ್ಲ ಸಂಪತ್ತು ಆರೋಗ್ಯವನ್ನು ಮಲ್ಲ ಸಂಪತ್ತು ನನ್ನ ಸಂತಾನ ಈ ಸಂತಾನವನ್ನು ಮಲ್ಲ ಸಂಪತ್ತು ಮನೆ ಇಂಚ ಸಂತಾನ ಮಾತ್ರ ಆಪುಂಡು ಅಜ್ಜಿ ನಾಂಡ ಆಮಂದ ಪೂಜೆ ನಾಂಡಲ ದತ್ತು ತೆತ್ತೊಂದ ಇಂಚಾನ ಸಂಪತ್ತು ಆಪುಂಡು ಅಂಡ ಸಂಪತ್ತು ಇತ್ತುಂಡಲ ಸಂತಾನ ಬಂತ ಸಂಪತ್ತು ಇತ್ತುಂಡಲ ಆ ಜೋಕುಲು ನಮ್ಮ ಪಣ್ಣಕ್ಕೆ ಕೇನು ಅಂಚಿನ ಜೋಕುಲಾಗುತ್ತೆ ಓಂಜಿ ಮಲ್ಲ ಸಂಪತ್ತಿಗೆ ಒಂದು ದೇವಿನ ಅನುಗ್ರಹದ ಅವರ ಸರ್ವ ಸಂಪತ್ಪ್ರದಾಯಕಂ ಪಡೆದು ಅವಳು ವಿಶೇಷಣ ಕೊಡ್ತಾ ಅವರ ದೇವಿಯನ್ನಂತೂ ಅನುಗ್ರಹ ಮಾಡ್ತಾರೆ ಪಂದ ವಿಷಯನ ಈಶ್ವರ ದೇವಿ ಪಾರ್ವತೀ ದೇವಿ ಬಂದು ಕೈಲಾಸ ಶಿಖರೇ ರಮ್ಯೆ ನಾನಾ ಗಣವಿಭೂಷಿತಂ ಮಂದಾರ ಅರಿವಟವೇ ಕ್ರಾಂತು ನಾನಾ ಮೃಗವಿಭೂಷಿತಂ ಅವ್ರು ಮಾತ ಈ ಕಥೆನ ಕೇಂದ್ರ ಅಂದು ಋಷಿಮುನಿಕುಲು ಉರ್ದು ಬೇತ ಮೃಗಕ್ಕುಲು ಮಾತ್ರ ಕೊಟ್ಟು ಸೇರಿದಾಗೆ ಎಂಕ್ಲೆಗೆ ಬರ್ಪಂಚಿನ ಕಷ್ಟಲು ಮಾತ ದೂರ ಅವಡು ಪಡೆದು ಮಾತ ಪ್ರಾಣಿಲು ಜೀವಜಂತುಲು ಮಾತ ಇತ್ತೊಂದು ಕೈಲಾಸ ಪರ್ವತಡು ಈ ವೃತನು ಈಶ್ವರ ದೇವರು ಪಾರ್ವತೀ ದೇವಿಗೆ ಪಂಪೆರು ಅಪಗ ಪಾರ್ವತೀ ದೇವಿ ಕೇನೊಳಗೆ ಭಗವಾನ್ ಸರ್ವಲೋಕೇಶಿ ಸರ್ವಭೂತಹಿತೇ ರತಃ ಯದ್ರಹಸ್ಯಂ ವೃತಂ ಪುಣ್ಯಂ ತದಾ ಚಕ್ಷ್ವಾಮಯಾನಘ ಇತ್ತೆ ವೃತ ಉಂಡು ಪನ್ಪರು ಅಪಗ ಅವು ರಹಸ್ಯಮಯವಾದ ತಾಯಿ ಪನ್ನಾಗ ಒಂಜಿ ದೇವರನ್ನ ಪೂಜೆಯನ್ನು ಮಲ್ಪನಾಗ ಅವನ ಉಪದೇಶ ಇಚ್ಚಂದೆ ಎಂಕುಲು ಮಾತ ಒಂಜಿ ಏನಾಂಡ ಒಂಜಿ ಮಠಕ್ಕೆ ಹೋದ ಒಂಜಿ ವಿದ್ಯಾಭ್ಯಾಸ ಕಲ್ಪಡು ನಾಂಡ ಈಗ ಉಪದೇಶ ಅಂತ ಮಲ್ಪೇರು ಶಾಲೆಗೆ ಹೋದ ಟೀಚರ್ ಎಂಚ ಬಡುಬದದು ಕಲ್ಪಲಾ ಮಣ್ಣದು ಜೋಗುಲೆಗೆ ಕಲ್ಪಾವೇರ ಐಕ ವೃತ್ತ ಒಂಜಿ ಉಪದೇಶ ಅಂತ ಮಲ್ಪೇರು ಅಪಗ ಅಂಚಿನ ಉಪದೇಶ ಇತ್ತಂದೆ ಓವು ವೃತ್ತಲ ಓವು ಪೂಜೆಲ ಓವು ಹೋಮನ ಮಲ್ಪೆರ ಬಲ್ಲಿ ಎಂಗು ಓದರೆ ಬರ್ಕೊಂಡು ಪುಸ್ತಕ ಬಂದು ವೃತ್ತ ಮಲ್ಪುಣ ಅತನ ನಾಡ ಉಪದೇಶ ಇರ್ತನಂಗೆ ಇಲ್ಲಲು ದಾದಾ ಸ್ತೋತ್ರ ಮಲ್ಪುಣ ಮಲ್ಪೆನ್ನೇ ಬಲ್ವಿಗೆ ಐತ ಫಲ ರಾಸ ಆದ ಭೂಮನಿಗೆ ಬರ್ಪುಣಿ ಅದು ಕಮ್ಮಿ ನಮ್ಮ ಇಂಚನಾಳ ಹಿರಿಯನ ಆಶೀರ್ವಾದ ಆದವರ ಹಂಗೆ ದಾದಾನ ದೇವಿನ ಅನುಗ್ರಹ ಇತ್ತು ನಾಂಡ
ನಮ್ಮ ಉಪದೇಶ ದೇತನಂದ ಸಾಧಾರಣ ಓದು ಅತನಾಂಡ ನಮ್ಮ ನಿಕ್ಕೆ ಮಾತ್ರ ಲಲಿತಾ ಸಹಸ್ರನಾಮ ಅತನಾಂಡ ವಿಷ್ಣು ಸಹಸ್ರನಾಮ ಓದೋರನ್ನಾಂಡ ಗುರುಮುಖಾಂತರವಾದ ಉಪದೇಶ ದೇತಂದೆ ಶೀಘ್ರಂ ಪುತ್ರ ಪೌತ್ರಾಪ್ತವರ್ಧನಂ ಈಶ್ವರ ದೇವರ ಹೊಂದರಿಗೆ ವೃತಾನಾಂ ಉತ್ತಮಂ ದೇವಿ ಸರ್ವಸೌಭಾಗ್ಯದಾಯಕಂ ಸರ್ವಸೌಭಾಗ್ಯವನ್ನದಾದ ರಾಮಾಯಣ ಮಾತ ಆ ಕರಿಬು ರಾಮದೇವಿರು ಕೂಡ ಬಂದದ್ದು ಪಟ್ಟಾಭಿಷೇಕ ಆಯಿ ಬೊಕ್ಕ ಏತೋ 1000 ವರ್ಷ ಆರ ರಾಜ್ಯವ ಆರಂಭರಿಗೆ ಕೊನೆಗೆ ಬಂದರಿಗೆ ಯಾನ ವತ್ರಂಚನ ತ್ರೇತಾಯುಗದ ಕೆಲಸ ಮುಗಿಂಡು ಯಾನನ ಎನ್ನ ವೈಕುಂಠಗೆ ಬಿದಾಡಲ್ಲೇ ಪಂಡ್ಗ ಏದು ಎನ್ನೊಟ್ಟಿಗೆ ವೈಕುಂಠಗೆ ಬರ್ತಾರೆ ಎನ್ನೊಟ್ಟಿಗೆ ಬಲೆ ಬಂದು ಬೆಪ್ಪರಿಗೆ ದೇವರಿಗೆ ಅವಾಗ ನಮ್ಮನ್ನ ಪೋತವಾಯ ತೈಮನ್ನ ಗೀತ ಮಾತ್ರ ನಮ್ಮ ಆಸ್ತಿ ಬದುಕು ಮಾದಿತ್ತೊಂದು ನಮ್ಮ ಪೋಪನ ಒಬ್ಬರವ್ರು ಇಷ್ಟ ಇತ್ತಿನಗಳು ಅಕಲ್ನ ಯೋಗ್ಯತಾನುಸಾರವಾದ ಹೋಯ್ತು ರಾಯಬಣ್ಣಾಗ ಯೋಗ್ಯತೆ ಮಂಡದಾದ ಕೆಲವು ಜೋಕ್ಲಿಗೆ ನಮ್ಮ ತೂಪ ಹೊರ ಓದುಂಡ ಯಾರು ರಪ್ಪ ಬರ್ಬೋದು ಮಂಡಿಗೆ ಅದು ನಾನು ಟೀಚರ್ ಪಂಡು ಬರ್ನ ಯಾರು ಅವು ಅವಲೇ ಮಣ್ಣೆಡು ಬೂದು ನೈಕ್ ಯೋಗ್ಯತೆ ಅನ್ನೋದು ಕೆಲವರಿಗೆ ಏತು ಯೋದುಂಡಲ್ಲ ಏತು ಬರೆವಾಡು ಏತು ಪೆಟ್ಟು ಮಾಡಿದ ಕಲ್ಪ ಅಂತೆಲ್ಲ ಬರ್ಬೋದು ಐಕ್ ಯೋಗ್ಯತೆ ಅಂತ ಅಂತೀನಿ ಅವಾಗ ಏರು ಯೋಗ್ಯತಾನುಸಾರ ಯೋಗ್ಯತಾ ವ್ಯಕ್ತಿ ಏರುಲ್ಲಿರಿ ಅಕ್ಳು ಇನ್ನೊಟ್ಟಿಗೆ ವೈಕುಂಠಗ ಬಲೆ ಪನ್ನಗ ಮಾತೆಲ್ಲ ಪಿದಾಡುವರಿಗೆ ಏರು ಯೋಗ್ಯತೆ ಇತ್ತಿನವು ಅವು ಪಿಜಿನಾವಡು ನಾಯಾವಡು ಗಾವ ಜೀವ ಜಂತುಲು ಅಕಲ್ನ ಕೊನೆಯದ ಐಕ್ ಮನುಷ್ಯ ಆದ ಪುಟ್ಟೊಂದು ನಿಜಿಗೆ 83 ದಾಸೆನ ಪದ ಉಂಡತ್ತ 84 ಲಕ್ಷ ಕೋಟಿ ಒಂಜಿ ದಾಸೆನ ಪದ ಉಂಡತ್ತ ಅಂಚ ಆ ಜೀವ ಜಂತು ಆದೇ ನಮ್ಮ ವೈಕುಂಠಗ ಪೋಡು ಒಂದಿಜ್ಜಿ ಮೋಕ್ಷ ದಿಕ್ಕೊಂಡು ಒಂದಿಜ್ಜಿ ಏರೆಗೆ ದೇವರ ಮನಸ್ಸು ಮಲ್ಪೇರ ಆ ದೇವರಿಗೆ ಬತ್ತನ ನಾಂಡ ಆ ಜೀವರಾಶಿ ಆದೇ ಮೋಕ್ಷಗೆ ಪೋಲಿ ಪಣದು ರಾಮಾಯಣ ಬರ್ಪನಂಚಿನ ಕತೆ ಅದು ಏರು ಬರ್ಪಾರ ಬಲೆ ಪಣದು ಒಟ್ಟಿಗೆ ಬರ್ಕೋಬೇರು ಅವಾಗ ಈ ಕೈಕೇಯಿ ಉಪ್ಪಲ್ಲ ಕೊನೆಯತ ಭರತನ ಅಪ್ಪೆ ಈ ಬರ್ಪು ಜನ ಆಕೆಯವರಿಗೆ ದೇವರು ಅರೆ ನಾಚಿಗೆ ಅವನಿಗೆ ಈತ ಮಾತ ಕಷ್ಟ ಸೊನ್ನಂಚಿನ ದೇವರು ಎನಡ ಈತ ಕಷ್ಟನ ಮಾತ ಮರೆತದು ಎನಡಕ್ಕೇನೊಂದುಲ್ಲ ಇರ್ತಾ ವೈಕುಂಠಗ ಬರ್ಪನ ಪಣದ ಎನಡಕ್ಕೇನೊಂದುಲ್ಲ ಇರ್ತಾ ಪನ್ನಾಗ ಮಾತ ಕೇಳುವರಿಗೆ ದಾಯೆ ಆಲ್ದಾಯಿ ಈತ ಮಾತ ನಿಕ್ ಕಷ್ಟ ಕೊರಿಯರು ನಿಕ್ಕ ಈ ಕಾಡು ಹೋರ ಕಾರಣ ಇಂಚಿತ್ತಿ ಕೈಕೇಡು ಈ ವೈಕುಂಠಗಳೆತ್ತೊಂದುಲ್ಲತ್ತ ದಾಯೆ ಎಂದಕ್ಕೆ ಅನ್ನಗ ಕೃಷ್ಣದೇವರ ನೆನಪರಿಗೆ ಯಾನು ಆಲೆಗೂ ಮೋಕ್ಷ ಕೊರ್ತನೆ ಅತ್ತು ಆಲು ಪೆತ್ತಿದ್ರಿ ಭರತನಂಚನ ಜೋಕುಲೇನು ಭಾರತ ಭೂಮಿಗೂ ಕೊಡ್ತಲ್ಲ ಐಕೋಸ್ಕರವಾದ ಯಾನು ಆಲಿಗೂ ವೈಕುಂಠ ಪದವಿಯನ್ನು ಕೊರೊಂದುಲ್ಲೆ ಪಣದು ರಾಮಾಯಣಡು ಐಕ್ಯ ಯೋಗ್ಯತೆ ಅನ್ನುವ ಪ್ರವರ್ಧನಂ ನಮ್ಮ ದೇವರನ ಸನ್ನಿಧಾನಡು ಈಶ್ವರ ದೇವರನ ಸನ್ನಿಧಾನಡು ಪಾರ್ವತಿ ದೇವಿ ಕೇಳಿಗೆ ಅವಾಗ ಲಕ್ಷ್ಮೀದೇವಿನ ಪ್ರಾದುರ್ಭಾವ ಆಯ್ತು ಎಂಚ ಲಕ್ಷ್ಮೀದೇವಿರ್ದಾವರ ಈ ವ್ರತ ಎಟ್ಟೆ ಹಾಪಣನಾಂಡ ಲೋಕ ಜನಗಳಿಗೆ ಎಟ್ಟೆ ಹಾಪಣನಾಂಡ ಆಲ್ನ ಪ್ರಾದುರ್ಭಾವ ಎಂಚ ಅಂದಕ್ಕೆ ಅನ್ನಗ ದುರ್ವಾಸೆ ಋಷಿಕರು ಆಡು ಒಂಜಿ ದಿನ ಚನೆ ದೇವಲೋಕಡು ಪೋಂದುಪ್ಪನಾಗ ಇಂದ್ರೆ ತನ್ನ ಐರಾವತ ಆನೆದ ಮಿತ್ತುಕುಲೊಂದು ಸಾದಿರಿ ತಿಕ್ಕುವೆಗೆ ತಿಗದ ಅನಗ ದೇವರು ಕೊರ್ನಂಚಿನ ಮಲ್ಲ ಒಂಜಿ ಪೂ ದೇವಲೋಕದ ಪೂ ದುರ್ವಾಸೆಯನ್ನು ಕೈಟು ಉಪ್ಕೊಂಡು ಅವೇನು ತೂದ ಅನಗ ಈ ಇಂದ್ರೆ ಬತ್ತಿನ ತೂದು ದುರ್ವಾಸೆರಿಗೆ ಯೋಚನೆ ಮಾಡ್ಕೊಂಡ್ಗೆ ಈ ಪೂ ಎಂಕ ಓಡಿತಿನ ತ್ಯಾನ ಸನ್ಯಾಸಿ ಎಂಕದ ಈ ಪೂ ಅವಾಗ ಇಂದ್ರಗ ಕುರ್ಕ ಪಣದು ಇಂದ್ರಗ ದೇವರನ್ನ ನಿರ್ಮಾಲ್ಯ ಆಯ್ನ ಅಂಚಿನ ಪೂ ದೇವರಿಗೆ ಪಾಡ್ನಂಚಿನ ಪೂ ಇನ್ನು ದೇವರನ್ನ ಪ್ರಸಾದ ಪಣದು ಈ ದೀವನ್ನ ಪಣದು ದುರ್ವಾಸೆರು ಕೊರ್ನಾಗ ಆಯ ತಿರಸ್ಕಾರ ಮಲ್ಪೆಗೆ ಒಂಜಿ ಸಂಪತ್ತದ ಮದಟ್ ಅಹಂಕಾರಡು ತಿರಸ್ಕಾರ ಮಲ್ತದು ಅವೇನು ಆನಂದ ವಿತ್ತು ಪಾಡುಗೆ ಇತ್ತಿದ ಕಾಲದ ಮಾತ ತನ್ನ ಪಾಡ್ನ ಪೂನು ಗಾಡಿಗೆ ಮಾತ ಪಾಡುವೆ MLA MP ಮಾತ ಗಾಡಿಗೆ ಮಾತ ಪಾಡ್ದ ಅವನು ಪೊಲ್ಲುದು ಪೂಜೆರ ಅಂಚ ಆಯೆ ಆನೆಗೆ ಪಾಡಿ ಪಾಡ್ತಾನಾಗ ದುರ್ವಾಸರಿ ಕೋಪ ಆತನಿಗೆ ಬೇಜಾರ್ಲ ಆನೆ ಈ ಆನೆ ದಾದ ಮಲ್ತಂದು ತನ್ನ ಸೊಂಡಿಲ್ದ ಆ ಪೂನು ತೆತ್ತದು ಕಾಡ್ದಾಡಿಗೆ ಪಾಡು ದೊಂಕುದು ಪಾಡು ಚಿಪ್ಪಡಿ ಚೀರು ಮಲ್ತು ಪಾಡು ಈತ ಅನಾಗ ದುರ್ವಾಸರಿಗೆ ಬೇಜಾರಾಡು ದೇವರನ ಪೂ ಯಾನು ಈ ರಕ್ಷಣೆ ಮಲ್ಪಲ ಆಯ್ತ ದೇವರನ ಪೂನಿ ಮುಂಡಗ ಪಾಡುನ್ನ ಪಣದು ಯಾನು ಕೊರ್ನುನ್ನ ಅಂಡ ಈ ಅವೇನು ಕಾರ್ದಾಡಿಗೆ ಆನೆದ ಕಾರ್ದಾಡಿಗೆ ಪಾಡ್ದು ದೊಂಕುಲತ್ತ ಮಲ್ತಾತ ಪಣದು ಇನ್ನು ಸಂಪತ್ತು ಆತ ಸಮುದ್ರ ಪಾಲಾವಡು ಪಣದು ಶಾಪನ ಗುರಿಯರಿಗೆ ಈತ ಅನಗ ಬೇಗ ತಪ್ಪುದು ಅರಿವಾಣು ಇಂದ್ರ ದಯಪಣ್ಣಗ ಕೆಲವರಿಗೆ ತಪ್ಪು ದುಂಬು ಯೋಚನೆ ಆಪು ಕೆಲವರಿಗೆ ತಪ್ಪು ಅನ್ಕೊಂಡ ದುಂಬೆ ಯಾನು ಮಲ್ತನ್ನ ತಪ್ಪ ಹಾಪಣ್ಣ ದಾನ್ನ ನಾನು ದೂರ ಉಂಟು ಅಂಚಿನ ಕೆಲವರು ಕೆಲವರು ತಪ್ಪು ಮಲ್ತೊಂದು ಉಪ್ಪನಾಗ ಯಾನು ಮಲ್ಪಣ ತಪ್ಪಾ ಸರಿಯಾ ಮಲ್ಪಣ ಅಂಚಿನ ಯೋಚನೆ ಉಪ್ಪೇರು ಕೆಲವರು ನನಗೆ ತಪ್ಪು ಮಲ್ತದಾಯ ಬೊಕ್ಕ ಶಾಯ ಇಂಚ ಮಲ್ಪರೆ ಬಲ್ಲಿ ಪನ್ಪಣ ವಿಷಯ ನೀವು ಮೂಜಿ ನಮ್ಮ ಇತ್ತೆ ಕಲಿಯು ಇರ್ಲ ಇತ್ತೆ ನಡ್ತೊಂದು ಉಪ್ಪು ಅಂಚ ಇಂದ್ರವಂತೆ ಗಡಿಬಿಡಿ ಸ್ವಭಾವದ ಮಾತಾಯಿ ಒಕ್ಕ ಇಂದ್ರ ತೋಜಿನಿಗೆ ಯಾನು ಮಲ್ತನ ತಪ್ಪ ನಿಕ್ಕ ಪರಿಹಾರದಾದ ಕೆನ್ನಗ ಭಗವಂತನ ಕುರಿತದು ಬ್ರಹ್ಮದೇವರನ್ನು ಕುರಿತು ತಪಸ್ ಮಲ್ಪಲ ಪಣದು ದುರ್ವಾಸೆಯನ್ನು ವಚನ ಹಾಕೊಂಡು
ಅಂಚ ಬ್ರಹ್ಮದೇವರನ್ನ ತಪಸ್ಸು ಮಲ್ಪೆ ಇಂದ್ರೆ ಅವಾಗ ಬ್ರಹ್ಮದೇವರು ಪ್ರತ್ಯಕ್ಷ ಆಪೇರು ದಾದವರು ಕೊಡು ಎನ್ನ ಕಲೆಯಿನಂಚಿನ ಸಂಪತ್ತು ಮಾತ ಹೆಂಗೆ ಪಿರದಿಕ್ಕೊಡು ಅಯೇ ಬಿಕಾರಿ ಆದುಪ್ಪೆಗೆ ಇಂದ್ರೆ ಈ ಆತ ಸ್ವರ್ಗಲೋಕಡು ಪೊರ್ಲುಡು ರಾಜ್ಯಭಾರ ಮಲ್ತೊಂದು ನಂಚಿನ ಇಂದ್ರೆ ಬಿಕಾರಿ ಆದ ಗೋಪೆಗೆ ಅವಾಗ ತಪಸ್ಸು ಮಲ್ತದಾಯ ಬುಕ್ಕ ಬ್ರಹ್ಮದೇವರು ಅನ್ಪೆರಿಗೆ ಅಂಚನೆ ತಿಕ್ಕುಡು ಅಂಚಿನ ಸಂಪತ್ತಾರ್ತು ನಮ್ಮ ಬೆನಂದೆ ತಿಕ್ಕಿನ ಸಂಪತ್ತು ನಂಗೆ ಕೇಪಲ್ಲ ಶಾಶ್ವತ ಆರ್ತು ನಮ್ಮ ಬೆಂದು ಕೈಕಾಲು ಸೀಂಡದು ಬೆಗರ್ದು ಸೀಂಡದಂಚಿನ ಸಂಪತ್ತು ನಮ್ಗೆ ಇಂಚ ಒಲಿ ಉಂಡ ಅಂಚನೆ ಈಗಲ ಇಂದ್ರದೇವಿಲ ಆಯನ ಇಂದ್ರ ಪಂಪಣವು ಕುದರತ್ತು ಇಂದ್ರ ಪಂಪಣ ಪದವಿ ಒಂಜಿ ಪ್ರೈಮ್ ಮಿನಿಸ್ಟರ ಚೀಫ್ ಮಿನಿಸ್ಟರ್ ಆಯ್ತಂಡ ಅವು ಪದವಿ ಆಯನೇ ಕುಲುಣಿ ಅತ್ತ ಆ ಜಾಗ ಅಪ್ಪಗ ನಮ್ಮ ಈ ಕಲಿಯುಗದ ಐತೆ ಇಂದ್ರೆ ಏರು ಕೆನ್ನಾಗ ಪುರಂದರ ಪಂಪಣ ಒಂಜಿ ಪುದರ್ದ ಇಂದ್ರ ಪದವಿ ಅಪ್ಪಗ ಆ ದೇವರು ಬ್ರಹ್ಮದೇವರು ಪಂಪರಿಗೆ ಈ ಸಮುದ್ರ ಮಥನ ಮಲ್ಪನ ನಾಂಡ ಕಷ್ಟ ಬುರ್ದು ಸಮುದ್ರ ಮಥನ ಮಲ್ಪಲ ನಿನ್ನ ಸಂಪತ್ತು ನಿಕ್ಕದಿಕ್ಕೊಂಡು ಪಣದು ಬ್ರಹ್ಮದೇವಿನ ಅನುಜ್ಞೆ ಹಾಕೊಂಡು ಸರಿ ಬಂದು ಒಪ್ತೋನ್ವಿ ಒತ್ತೊನ್ನಾಗ ಆಯ್ತು ಸಮುದ್ರ ಮಥನ ಮಣ್ಣಾಗ ದಾದ ನಂಗೆ ಎಲ್ಲಿಯ ಕೆಲಸ ಅನ್ನೆನ್ನುದುಪ್ಪಿ ದೇವತೆಗಳು ಮಾತ ಸೇರಿದು ವಿಮರ್ಶೆ ಮಲ್ಪನಾಗ ಸಮುದ್ರ ಮಥನ ಮಲ್ಪನ ನಾಂಡ ಮಂದರ ಪರ್ವತ ಬೋಡು ಒಕ್ಕ ವಾಸುಗಿ ಬೋಡು ಒಕ್ಕ ಸಮುದ್ರನ ಮಂದರ ಪಥನ ಉಂತಾಯರೆ ಕೂರ್ಮದೇವರು ಬರೋಡು ಮಾತಾಯ ಗೊತ್ತುಜ್ಜಿ ಸರಿ ದೇವರು ವಿಷ್ಣು ದೇವರಿಡ ಪೋದು ನಟ್ವೇರಿಗೆ ದಾದ ಮಲ್ಪುನಿ ಕೆನ್ನಗ ನಿಕ್ಕ ದೇವತೆಲ್ಲ ಸೇರೋಡು ದಾನವೇರು ಪಣ್ಣಗ ಬಲಿ ಚಕ್ರವರ್ತಿ ಪಾತಾಳ ಲೋಕದ ಅಧಿಪತಿ ಸರಿ ಪಣದು ಆಡಬಹುದು ನಟ್ವೇರಿಗೆ ಏರು ದೇವತೆಲು ಮಾತ ಪೋದು ಬಲಿ ಚಕ್ರವರ್ತಿನ ನಟ್ವೇರಿಗೆ ಹಿಂಗೆ ನಮ್ಮ ಒಟ್ಟಿಗೆ ಸೇರಿದು ಸಮುದ್ರ ಮಥನ ಮಲ್ಪಗ ನಂಗೆ ದಾದಾಳ ಇಟ್ಟು ಸಂಪತ್ತು ತಿಕ್ಕ ನಾಂಡ ನಮ್ಮ ಪಾಲ ಮಲ್ಪಂಗ ಅಪಗ ಇಂದ್ರದೇವಿ ಕೇಳುವರಿಗೆ ಸಮುದ್ರ ಮಥನ ಮಲ್ತನ ನಾಡ ಪಾಲ ಮಲ್ತನ ನಾಡ ನಂಗೆ ಲಾಭದಾದ ಅಪಗ ಬೃಹಸ್ಪತಿ ಆಚಾರ ಒಂದು ವಿಷಯ ಬಂದರಿಗೆ ದಾದಕ್ಕೆ ಎನ್ನಾಗ ಇಂಜಿ ಹುಚ್ಚು ಉಪ್ಪಣದೆ ಹುಚ್ಚು ಅವು ಅವನು ಹುಚ್ಚುನು ಪತ್ತಿನಂಚಿನ ಹಾವಾಡಿಗೆ ಈ ಡಬ್ಬಿದಲ್ಲ ಪಾರ್ದೈಕ್ ಬೋಡಿತ್ತಿನಂಚಿನ ಆಹಾರ ಮಾತ ಕೊರ್ದು ಆಯ್ ಪೊಂಗಿ ಹೋದನ್ನು ನಾಂಡ ಆಯ್ತ ಡಬ್ಬಿ ದಿತ್ತನ ನಾಂಡ ಅವು ನಳಿಪುಣಿ ಒಂದು ಕಾಸು ಮಲ್ಪುಣಿ ಆಯನ ಒಂಜಿ ಬೇಲೆ ಒಂಜಿ ದಿನ ಹುಚ್ಚುಗು ತೋಜೋನಿಗೆ ನಾನು ಈತ ಮಾತ ಎನ್ನ ಜೀವನ ನಾಂಡ ಹಿಂಗೆ ಪಾಡಿನ ಆಹಾರನ ಎಲಿನಿ ಯಾನು ತಿನ್ಪುನಿ ಆಯ ಡಬ್ಬಿದ ಮುಚ್ಚಲ ದಿತ್ತಲ ಕಾನಿ ಯಾನು ಗೊಬ್ಬುರಿ ನಾಂಡ ಎನ್ನ ಜೀವನ ಎಂಚಿನ ಈತೇಟ ಎನ್ನ ಜೀವನ ಮುಗಿಯುಂಡ ಅಂದು ಯೋಚನೆ ಮಲ್ತದು ಆಹಾರ ಪಾಟ್ನಂಚಿನ ಎಲಿ ಟಪನ್ಪುಣಿಗೆ ಆ ಹುಚ್ಚು ಇನ್ನನು ಯಾನು ತಿನ್ಪುಜಿ ಎಂಕು ಉಪಕಾರ ಒಂಜಿ ಮಲ್ಪುಡು ದಾದ ಕೆನ್ನಗ ಯಾನು ಹೆಡೆದೆರ್ತು ಉಂತುನಗ ಆ ಬೆತ್ತದ ಮುಚ್ಚಳ ಒಪ್ಪುಂಡತ ಎನ್ನ ಹೆಡೆತ ಮಿತ್ತು ಉಂತುದು ಆ ಬೆತ್ತದ ಮುಚ್ಚಳನ ಈ ಹೊಟ್ಟೆ ಮಲ್ಪಲ ನಮ್ಮ 2 ಜನ ಲಭಿದಾಗೋಯ್ ನಂಗೆ ಸ್ವಾತಂತ್ರ್ಯ ತಿಕ್ಕುಡು ಪಡೆದ ಭಯಂಕರ ಮಂಡೆ ಖರ್ಚು ಮಲ್ತಾನೆ ಹುಚ್ಚು ನೆಕ್ಕಲ ತೋಜನಿಗೆ ಎಲಿಕು ಒರಿಯೇ ಹೆಡೆತ ಮಿತ್ತು ಉಂತುದು ನಾಯಿ ಕೃಷ್ಣೆ ನರ್ತನ ಮಲ್ತನ ಕೃಷ್ಣೆ ರಡ್ಡದ ಏನೇ ಪಣದು ಅಹಂಕಾರದ ಆವು ಒಂದು ಪಂಡಿಗೆ ಎಲಿ ಸರಿ ಪಣದು ಎಡೆದೆರ್ತರು ಐತ ಮಿತ್ತು ಎಲಿ ಉಂತುಂಡು ಹೊಟ್ಟೆ ಮಲ್ತಂಡು 2 ಜನ ರಡ್ಡಲ ಪಿದಾಯ ಬತ್ತನು ಹುಚ್ಚಲ ಪಿದಾಯ ಬತ್ತನು ಎಲಿಲ ಪಿದಾಯ ಬತ್ತಲ ಕನಿ ಯೋಚನೆ ಅಂಡಿಗೆ ಇತ್ತೆ ದಿಕ್ಕಿನ ಆಹಾರ ಎಂಚಲ ಸ್ವಾತಂತ್ರ್ಯ ತೆಗೆದಾಂಡು ಈ ಎಂಕಿ ಎಲಿನ ಬುಡ್ಡು ನಾಂಡ ನನ್ನ ಎನ್ನಾಡೊಂದು ಗೋಡೆ ಆಹಾರ ಉಂಡು ಪಣದು ಆ ಎಲಿನಿ ತಿಂದು ಉಂಡಿಗೆ ನಮ್ಮಲ್ಲಿ ಅಂಚನೆ ಮಲ್ಪುಗ ಪಣದು ಬೃಹಸ್ಪತಿ ಆಚಾರ ಅಂತಿಗೆ ದಾಯ ಬನ್ನಾಗ ಏಪಲ್ಲ ದೇವತೆಲ್ಲ ಆತೆ ಎಡ್ಡೆ ಬುದ್ಧಿ ದೊಕ್ಕಲತ್ತು ಕುಹಕ ಬುದ್ಧಿ ಎಂಚಿನಾಳ ರಾಜಕೀಯ ಮಲ್ತದೆ ಜೀವನ ಮಲ್ತನಕ್ಕಳು ಅಪಗ ಸಮುದ್ರ ಮಥನ ಮಲ್ಪೇರೆ ದೇವತೆಲ್ಲ ಬರ್ಪೇರು ದಾನವೆಲ್ಲ ಬರ್ಪೇರು ಒಂದು ರಾಕ್ಷಸ ಎಲ್ಲ ಬರ್ಪೇರು ಅಣ್ಣ ಸಮುದ್ರ ಮಥನ ಮಲ್ತಿ ಬೊಕ್ಕ ಮಾತ್ರ ನಮ್ಮ ದೀವಂಗ ಅಮೃತನ ದೀವಂಗ ಬೋಡಿತ್ತಿನ ವಸ್ತುನ ನಮ್ಮನೆ ದೀವಂಗ ಪಣದು ಚರ್ಚೆ ಮಲ್ಪೇರು ಅಕ್ಲಕ್ಲ ಗುಟ್ಟು ಚರ್ಚೆ ಹಾಕೊಂಡು ಸಮುದ್ರ ಮಥನ ಶುರು ಹಾಕೊಂಡು ಮಾತ ಬೋಡಿತ್ತಿನಂಚಿನ ಜೀವ ಜಂತುಲು ಮಾತ ಪುಟ್ಟ ಶುರು ಆಪ ಶುರುಕು ವಿಷ ಬರ್ಕೊಂಡು ಕಾರ್ಕೋಟಕ ವಿಷ ಅವೇನು ಈಶ್ವರ ದೇವ ಮಾತು ಗೊತ್ತಿತ್ತಿನ ಕತೆ ಈಶ್ವರ ದೇವರು ಪರ್ಪೇರಿ ಐದು ಬೊಕ್ಕ ಎಡ್ಡೆ ವಸ್ತುಲು ಶುರು ಆಪಣಿಗೆ ನಮ್ಮಲ್ಲಿ ಅಂಚರಿ ಒಂಜಿ ಎಡ್ಡೆ ಕೆಲಸಗ ಛತ್ರ ನಾಂಡ ಶುರು ವಿಜ್ಞಾನೆ ಬರ್ತೀನಿ ಅದೇ ದಾದಾ ಒಂಜಿ ಬಿಸ್ನೆಸ್ ಶುರು ಮಾಡ್ತೇನಾ ಎಡ್ಡೆ ಸೋಮ ಈ ಮುಕ್ತೈದೆ ಮುಂಜಾವಲು ಮಾತ ಅಕ್ಕನ ಶುರುತ ಜೀವನ ಕಂಡಾನೆ ನಿಲ್ಲೆಗೆ ಪೋಯಿ ಬೊಕ್ಕ ಶುರುಕು ತೋಜಿನಿ ಕಷ್ಟ ಅಂದೆ ಮಾತೆ ದಾಯ ಬಣ್ಣಗ ಒಂಜಿ ಮುಕ್ತೈದೆ ಮುಂಜಾವ ಒಂದು ಆಯ ಬೊಕ್ಕ ಅಲ್ಲಿಗೆ ರಡ್ಡಿ ಇಲ್ಲು ಬೆಳಗುನಂಚಿನ ಮಲ್ಲ ಜವಾಬ್ದಾರಿ ಒಂಜಿ ತಾನು ಪುಟ್ಟಿನಂಚಿನ ಇಲ್ಲಿ ಒಕೊಂಜಿ ತಾನು ಪೋಯಿನಂಚಿನ ಇಲ್ಲಿ ನಂಗೆ ಆಂಜವಲಿಗಿಜ್ಜಿ ಆ ಒಂಜಿ ಮಲ್ಲ ಸೌಭಾಗ್ಯ ದೇವರು ಕೊಡ್ತೀನಿ ಆ ದಾದ ಕ್ಷಮಾ ಮಲ್ಪುಣ ಬಣ್ಣಗ ಒವೆಲ್ಲ ಸೈಸನ ಅಂಚಿನ ಒಂಜಿ ಮಲ್ಲ ಒಂಜಿ ಯೋಗ್ಯತೆ ಕೊಡ್ತೀನಿ ಪೊಂಜಾವಲಿಗೆ ಮಾತ್ರ ಅಂಚ ದೇವತೆಲು ಮಾತ ಸೇರ್ದು ಸಮುದ್ರ ಮಥನ ಮಲ್ತದು ತಿಕ್ಕಿನಂಚಿನ ಶ್ರೂತ ಕಾರ್ಕೋಟಕ ವಿಷ ಅವಿನ ಈಶ್ವರ ದೇವರ ಪರಿಯರು ಐದು ಬೊಕ್ಕ ಪಾರಿಜಾತ
ಪಾರಿಜಾತ ಪಂಪನ ಈ ಪಾರಿಜಾತ ಪೂ ಅತ್ತು ದೇವಲೋಕದ ಪಾರಿಜಾತ ಪೂ ಬತ್ತಲು ಐದು ಬೋಡಿತ್ತು ನಿಂಚಿನ ವಿಶೇಷವಾದ ಪಾರಿಜಾತ ಪೂ ಅಂಚನೆ ಕಲ್ಪವೃಕ್ಷ ಬತ್ತಲು ఒక ಐರಾವತ ಆನೆ ಐಕ್ 4 ಕೋಡುಗೆ ಇತ್ತನ ಮಾತುಪನ 2 ಕೋಡು ಆನೆ ಐರಾವತ ವಿಶೇಷವಾದ ಐಕ್ 4 ಕೋಡು ಉಂಡಿಗೆ ఒక ಸ್ವಚ್ಛವಾಯಿನಂಚಿನ ಉಚ್ಚೈಶ್ರವಸ ಬುಲ್ದು ಒಂದು ಉಪ್ಪುನಂಚಿನ ಉಚ್ಚೈಶ್ರವಸ ಬಣ್ಣ ಕುದುರೆ ఒక ಅಪ್ಸರಾ ಸ್ತ್ರೀಕುಲು ಕೊನೆಗೆ ಲಕ್ಷ್ಮೀದೇವಿ ಬತ್ತರಿಗೆ ಐತ ವಿಶೇಷತೆನು ಲಕ್ಷ್ಮೀ ಶೋಭಾನಡು ಬಾರಿ ಪುರ್ಲು ಬಂದ್ಬೇರೆ ಪಾಲಗಡಲೋಳು ರಳಿಸೋತಿ ಕಡೆದ ಬಾರೆ ಮಹಾಲಕ್ಷ್ಮಿ ಉದಿ ಸೀದಳು ಮಹಾಲಕ್ಷ್ಮಿ ಉದಿಸಿದಳ ದೇವಿ ಪಾಲಿಸಮ್ಮೆಲ್ಲರವದು ವರರ ಶೋಭಾನೆ ವಿಶೇಷವಾದ ಪಾಲ ಸಮುದ್ರ ಮಥನ ಮಲ್ಪನಾಗ ಅಮೃತ ಬತ್ತನ್ ಸುರುಕು ವಿಷ ಬತ್ತಂಡಲ ಐದು ಬೊಕ್ಕ ಅಮೃತನ ದೇವರ ಇಂಚ ಕೊರಿಯರ ಐದು ಬೊಕ್ಕ ಲಕ್ಷ್ಮೀದೇವಿ ಬತ್ತಲಿಗೆ ಬಾರಿ ಪೊರ್ಲುದ ರೂಪ ದೇವರು ಆ ಲಕ್ಷ್ಮೀದೇವಿನ ಪೊರ್ಲುದ ರೂಪನ ವಾ ದೇವತೆ ಎಲ್ಲ ವಾ ರಾಕ್ಷಸೆಲ್ಲ ಈತನ ಊಟ ತೂತು ಜೇರು ಅಪಗ ಮಾತ ರಾಕ್ಷಸೇರು ಮಾತ ದೇವತೆಗಳು ಮಾತ ಅಮೃತನ ಗುದ್ದು ಆ ಲಕ್ಷ್ಮೀದೇವಿನ ಬಿರಿಯ ಬಲ್ತೇರಿಗೆ ಅಪಗ ಮಾತ ಸೇರಿದ ನಿರ್ಧಾರ ಮಾಡ್ತೇವೆ ದಾ ಬಣ್ಣಾಗ ಲಕ್ಷ್ಮೀದೇವಿ ಏರೆಗೆ ಅವಾಗ ಏರೆಗ್ಲ ಬರ್ಚಿ ಆಲೆಗೆ ಏರೆಗೆ ಮಾಲೆ ಪಾಡೋಡು ಅಂತ ಜನ ಆಲೆಗೆ ಆ ಮಾಲೆ ಪಾರಾಡು ಇತ್ತೆದ ಸಂಪ್ರದಾಯದ ಪ್ರಕಾರ ದುಮ್ಮು ನಾಂಡ ಹಿರಿಯರು ತೂದು ಮದ್ಮೆ ಮಲ್ತೊಂದಿರ್ತೀನಿ ಇತ್ತೆ ಪೊನ್ನು ಜೋಗ್ಲಿಗೆ ಏರಿಷ್ಟನ ಅಕಲಿನ ಮದ್ಮೆ ಮಲ್ತ ಇನಿಯತ್ತು ಅಪ್ಪಗನೆ ಲಕ್ಷ್ಮೀದೇವಿ ಸಮಯ ಇಡೇ ಶುರುವಾತ ಅಪ್ಪಗ ಆ ಲಕ್ಷ್ಮೀದೇವಿ ಏರೆಗೆ ಇಷ್ಟ ಅಂದು ಆ ಲಕ್ಷ್ಮೀದೇವಿಗೆ ತೋಜುಂಡ ಆಲು ಮಾಲೆ ಪಾಡ್ದು ಆನಂದ ತನ್ನ ಯಜಮಾನರು ಮಲ್ತೊನಡು ಪಣದು ಮಾತ ದೇವತೆ ಎಲ್ಲ ವಿಮರ್ಶೆ ಮಲ್ತೊನ್ವೇರು ಅಂಚ ಆ ಲಕ್ಷ್ಮೀದೇವಿ ಪೋದು ನಾರಾಯಣ ದೇವರಿಗೆ ಮಾಲೆನ ಪಾಡ್ದು ಆನಿಡ್ದು ಬೊಕ್ಕ ನವದಂಪತಿಲು ಇತ್ತೆಲ್ಲ ನವದಂಪತಿಲು ಒಂದೇ ಪನ್ಪುನಿ ಏಪಲ್ಲ ಏರು ಪುರಾತನವಾಯಿನಂಚನ ನವದಂಪತಿಲು ಏರು ಕೆಣ್ಣಗ ಒಂಜಿ ಲಕ್ಷ್ಮೀದೇವಿರ್ಲ ಲಕ್ಷ್ಮೀದೇವಿ ನಾರಾಯಣ ದೇವಿರ್ಲ ಒಂಜಿ ಉಮಾಮಹೇಶ್ವರ ದೇವಿಲ್ಲ ಪಣದು ನಂಗೆ ಪುರಾತನವಾಯಿನಂಚನ ಗ್ರಂಥಲು ಮಾತ ತೋಜಿದು ಬರ್ಕೊಂಡು ಅವೇನು ಈ ಈಶ್ವರ ದೇವರು ಲಕ್ಷ್ಮೀನ ಕಥೆನು ಪಣೊಂದು ಪುನಗ ಈ ವಿಷಯ ಪ್ರಾದುರ್ಭಾವ ಎಂಚಾಂಡು ಪನ್ಪಣ ವಿಷಯನು ಈಶ್ವರ ದೇವರು ಲಕ್ಷ್ಮೀ ಪಾರ್ವತಿ ದೇವಿಗೆ ಪನ್ಪೆರಿಗೆ ಅವಾಗ ಆ ಲಕ್ಷ್ಮೀದೇವಿನ ಪ್ರಾದುರ್ಭಾವ ಅದು ಆರು ಮಾತೇರಿಗಳ ಅನುಗ್ರಹ ಮಲ್ತಲು ಆ ಅನುಗ್ರಹ ಮಲ್ತನ ದಾದಾನ ಒಂಜಿ ಕಥೆ ಇತ್ತಲ್ಲ ಪನ್ಲೆ ಪಣದ ಪನ್ನಗ ಈಶ್ವರ ದೇವರು ಪನ್ಪೆರಿಗೆ ಶ್ರೀ ವರಮಹಾಲಕ್ಷ್ಮೀ ವ್ರತಂ ಪುಣ್ಯಂ ವಕ್ಷ್ಯಾಮಿ ಶೃಣು ಪಾರ್ವತಿ ಯದಾ ಕಣ್ಯ ಚರೋರಾಕ್ಷ್ಯ ಸದಾಧೀನಾ ಭವಿಷ್ಯತಿ ಕುಂಡನಿಂ ನಾಮ ನಗರಂ ಸರ್ವಲಕ್ಷಣಮಂಡಿತಂ ಹೇಮ ಪ್ರಾಕಾರ ಸಂಯುಕ್ತಂ ಚಾಮಿಕಾರ ಗೃಹೇ ಜ್ವಲಂ ಕುಂಡಲಿನಿ ಪನ್ಪುಣ ಒಂಜಿ ನಗರ ವಿಶೇಷವಾಯಿನಂಚಿನ ಭಂಗ ಸರ್ವಲಕ್ಷಣ ಮಂಡಿತಂ ಮಾತ ನಗರ ಗೋಡಿತ್ತಿನಂಚಿನ ವ್ಯವಸ್ಥೆಲು ಮಾತ ಇತ್ತಿನಂಚಿನ ನಗರಗೆ ದುಂಬು ನಮ್ಮ ಹಂಪೆ ಅನ್ನು ಗೋಪ ಅವಳು ಹಂಪೆದ ದೇವಸ್ಥಾನ ವಿರೂಪಾಕ್ಷ ದೇವಸ್ಥಾನ ಪೋಪುನ ಸಾದಿಡು ದುಮ್ಮು ಮಾತ ಬಂಗಾರೆ ಮಾರೊಂದಿತ್ತಿನಂಚಿನ ಸಮಯಕ್ಕೆ ಇತ್ತೆ ಮಾತ ಬಂಗಾರ ಹುಡಿ ದಾದಲ ಮಾರರೆ ಜವರು ದಾಲ ವಸ್ತುಲೇ ಇಜ್ಜಂದಲ ಕಾಲ್ಬೋದು ಆಂಡ ಆತು ನಮ್ಮ ಹಿಂದೂ ರಾಷ್ಟ್ರ ಆತು ಪೊರ್ಲು ಇತ್ತು ಪನ್ಪುನ ವಿಷಯನು ಅವಳು ನಮ್ಮ ಹಂಪೆಗೆ ಪೋನ ತೋಜರು ಅವೇ ಮೂಲ ಪನ್ಪೇರು ಕುಂಡಿನಂ ನಗರಂ ನಾಮ ಕುಂಡಿನ ಪನ್ಪುನ ಒಂಜಿ ನಗರ ವಿಶೇಷವಾದ ಭಾರಿ ಸಂಪತ್ಪ್ರದಾಯನಂಚಿನ ಮಹಾ ಒಂಜಿ ಮಲ್ಲ ನಗರ ಉಪ್ಪುನಿಗೆ ಅವಳು ವರ್ತಿ ಚಾರುಮತಿ ಪನ್ಪುನಾಲು ಉಪ್ಪಲು ಆರೆಗೆ ಆಲು ಮಸ್ತ್ ದೇವರನ್ನ ಭಕ್ತಿ ಮಲ್ತೊಂದು ಹಿರಿಯರು ಭಕ್ತನಂಚಿನ ಹಿರಿಯರಿಗೆ ಸ್ವಾಗತನ ಅಕ್ಲೇ ಬೋಡಿತ್ತನಂಚಿನ ಅರ್ಘ್ಯಪಾದ್ಯಾದಿ ಉಪಚಾರನ ಮಾತ ಮಲ್ತೊಂದು ಭಾರಿ ಪೊರ್ಲುಡು ದಿನದೆತ್ತೊಂದು ಉಪ್ಪುನಾಗ ದೇವರನ್ನ ಅನುಗ್ರಹ ಆವಡು ಪನ್ನ ಉದ್ದೇಶವಾದ ಅದು ಏಪಲ್ಲ ಎನ್ನುವುದು ಜಪ್ಪುನಿಗೆ ನಮ್ಮಲಂಚನೆ ದೇವೆ ದಿನಾಲ ರಾತ್ರಿದ ಪೊರ್ತುಡು ಟಿವಿ ತೂದ ಬೋಚಾರನ ಧಾರವಾಹಿ ತೂದು ಜೆತ್ತನ ನಾಂಡ ఒక ಕಣಗಟ್ಟುನಿ ಬೋರ್ಚಾಂದನನಿ ಅವಾಗ ದೇವರನ್ನ ಸ್ಮರಣೆ ಮಲ್ತೊಂದು ಜೆತ್ತನ ನಾಂಡ ಈ ಚಾರುಮತಿಗೆ ದೇವರ ಎಂಚ ಅನುಗ್ರಹನ ಕೊರಿಯರು ಚಾರುಮತಿಗೆ ದೇವರೇ ಬರ್ತದ ಪಂಡರಿಗೆ ಯಾನು ಲಕ್ಷ್ಮೀದೇವಿ ಬೈದೆ ಎಂಕು ಬೋಡಿತ್ತು ನೆಂಚಿನ ಮಲ್ಲ ವ್ರತ ವರಲಕ್ಷ್ಮೀ ಪೂಜೆ ಪಣದ ಈ ಮಲ್ಪುಲ ಐಕ್ ಬೋಡಿತ್ತು ನೆಂಚಿನ ಆ ದಾರು ಬಣ್ಣಗ ದೇವೆನ್ನ ರಕ್ಷೆ ಅವೇನು ಕಟ್ಟೊಂದು ಮಾತೆರೆಗಳ ರಕ್ಷಣೆ ಈ ಕೊರ್ಲ ಪಣದು ಚಾರುಮತಿಗೆ ಲಕ್ಷ್ಮೀದೇವಿಯೇ ಪಣ್ಣಂಚಿನ ಕತೆ ಅಪಗ ಕನ್ನಡ ಬತ್ತದ ಪಣ್ಣಂಚಿನ ಕತೆ ಇಂದೇನು ಆಲಿಗೆ ನಡು ರಾತ್ರಿ ಮನ್ನಗ ಯಾಮ ಕರಿನಾಂಡ 3 ಗಂಟೆ ಕರಿನಾಂಡ ಆ ಕಣ ಸತ್ಯ ಆಪಣು ಪಂದು ಹಿರಿಯರು ನಾಲ್ಕು ಮಾತ ಪಂತೇರು ಅಪಗ ಮಲೆ ತೋಜುನಿಗೆ ಯಾರು ನನ್ನ ಜೆಪ್ಪೆರವಲ್ಲಿ ಒಂಜಿ ಎಡ್ಡೆ ಕಣ ಬೂರ್ನು ನಾಂಡ 3 ಗಂಟೆ ಇರ್ದ ಬೊಕ್ಕ
ಉಷಕ್ಕಾಲಡು ನಮಕ್ ದಾದಾನು ಒಂಜಿ ಕನಗಟ್ಟನ ನಾಂಡ 5 ಒಕ್ಕ ಜಪ್ಪೆರ ಬಲ್ಲಿಗೆ ಅವು ಸತ್ಯ ಹಾಕೊಂಡು ಪಂಪಣ ಒಂಜಿ ಹಿರಿಯರ ನವಚನ ಏತು ಸತ್ಯ ಏತು ಸುಳ್ಳು ಗೊತ್ತುಜ್ಜಿ ಅಂಡಲ ಅಂಬಲ ಅಂಚನೆ ಕಾಂಡೆ ಮುಟ ಕುಲ್ಲುದು ತನ್ನ ಸಖಿನ ಕಲೆಗೆ ಅಂಚನೆ ಹಿರಿಯರನ ಕಲೆಗೆ ಮಾತ ನಡತನಂಚನ ಘಟನೆ ರಾತ್ರಿ ನಡತನಂಚನ ಘಟನೆಯನ್ನು ಮಾತ ಪಂಡಲು ಒಂಜಿ ಕಲಶದೀದು ಪೂಜೆ ಮಲ್ಪೋಡಿಗೆ ಐಟು ದಾರ ಕೆಂಪುದ ಕುಂಟು ಕೆಂಪುದ ದಾರ ದಾರಿನ ಕಟ್ಟದು ಅವನ ಮಾತೆರೆಗಳ ರಕ್ಷೆಗೋಸ್ಕರವಾದ ಕೊರೋಡಿಗೆ ಮಾತೆರೆಗಳ ಭಾಗಿರನ ಮಾತ ಕೊರೋಡಿಗೆ ಪಣದು ಎಂಕ್ ಕನಕಟ್ಟದ ಪಣ್ಣಗ ಮಾತೆರೆಗಳ ಖುಷಿ ಅವನಿಗೆ ನಂಗೆ ನಮ್ಮ ಇಲ್ಲಾಗ ನಮ್ಮ ಒಂಜಿ ಗ್ರಾಮಗ ಲಕ್ಷ್ಮೀದೇವಿ ಒಲೆದು ಬತ್ತಲು ಪಣ್ಣದು ಇತ್ತಾಂಡ ಈಗ ಮರಲು ಅಂತವೇರು ಇಂಚಿನ ಕನಕಟ್ಟದನ್ನು ಮಣ್ಣಾಂಡ ಎಂಚಿನ ಕನ ಎಂಚಿನ ಮಾತ ಪಕ್ಕಡೆ ಬಂದು ಬಂತೇನೆ ಆಂಡ ಆ ಸಮಯ ಮಾತ ಊರ್ದಕ್ಕಳು ಮಾತ ಸೇರ್ದು ವಿಜೃಂಭಣೆ ಆ ಲಕ್ಷ್ಮೀದೇವಿನ ಪೂಜೆನು ವರಲಕ್ಷ್ಮೀ ದೇವಿನ ಪೂಜೆನು ಪೊರ್ಲುಡು ಮಲ್ತೇರು ಆ ಚಾರುಮತಿಗೆ ಬೋಡಿತನ ಅನುಗ್ರಹನು ದೇವರ ಕೊರಿಯರು ಅಂಚ ವಿಶೇಷವಾದ ದೇವರ ಆ ಶಿಶು ಮಂದಿರದ ಮಾತ 19ನೇ ವರ್ಷದ ದೇವರಿನ ಪೂಜೆನು ನಮ್ಮ ಮಲ್ತೊಂದುಲ್ಲ ದೇವರಿನ ಸನ್ನಿಧಾನ ದಯಬಣ್ಣಗ ಲಕ್ಷ್ಮೀದೇವಿ ಪಂಪುನಾಲು ನಂಗೆ ಸಂಪತ್ತು ಕೊರ್ಪುನಾಲು ಒಲ ಇಡುಪ್ಪು ನಂಚಿನ ಅಪ್ಪೆ ನಮ್ಮ ಮಾತ ದುರಿತೊಲೆನು ಮಾತ ದೂರ ಮಲ್ಪುನಾಲು ದೀಪಕ್ಕೆ ಎಣ್ಣೆ ಬಾರು ಭಕ್ತಿ ಬಾರು ಐದು ದೀಪ ಗೊತ್ತಾಗ ಅವು ದೀಪ ಎಟ್ಟೆ ಜ್ವಲನೆ ಉಂಟಾಗ್ತದೆ ಅವಾಗ ಆ ದೀಪ ಬಂಪುಣ ಅವು ಇಲ್ಲಿ ಇಟ್ಟಿದಾಗ ಎಣ್ಣೆ ಬಂಪುಣ ಇಲ್ಲ ಯಜಮಾನರಿಗೆ ಎಣ್ಣೆ ಇಟ್ಟಿದಾಗ ಭಕ್ತಿ ಬಂಪುಣ ಅವು ಅಪ್ಪ ಇಟ್ಟಿದಾಗ ಅವು ದೀಪ ಪುತ್ತದಾಯಕ ಅವು ಕಡಿಬೇಕು ಅವು ಜೋಪಿಗೆ ದಾಯಿ ಬಂದಾಗ ಅವು ತಪ್ಪು ಮಾಡ್ತೇವೆ ಆ ಕಡಿಬೇಕು ಪುರಾ ತಪ್ಪು ಮಾಡ್ತೇವೆ ಪುರಾದ ಕಡಿಬೇಕು ಅವು ಆಯ್ತು ಜ್ವರನೆ ಬರೋದು ನಾಡ ಆ ಕಡಿಬೇಕು ನಿಂತು ನಾಡ ಎಟ್ಟೆ ಜ್ವರ ಬರ್ತದೆ ಅವಾಗ ಆ ದೀಪದ ಮಾತ ಬೋರ್ಡ್ ಇಂಚ ಇಲ್ಲದು ಮಾತ ಬೋರ್ಡ್ ಅಂಚೆ ದೀಪ ದೀಪ ಲಾಗಿ ಕೂತ್ಕೊಡ ಕರಿ ಮಾತ ಬೆತ್ತು ನಿಂತು ನಾಡ ನಮ್ಮ ಇಲ್ಲಿ ಪುನಃ ದೀಪ ಕೊಂಡ್ರು ಬೆಳಲು ವಿಶೇಷವಾದ ನಮ್ಮ ದೀಪ ಅಭಿಮಾನಿ ಮನಗ ಜಾತವೇದ ಸೇರಿ ದುರ್ಗಾದೇವಿ ಕೇವಲ ಆ ದೀಪದ ಸಾನ್ನಿಧ್ಯ ಉಪ್ಪುಳಿಗೆ ಅಂದ್ರೆ ವಿಶೇಷವಾದ ಲಕ್ಷ್ಮೀದೇವಿ ಕಾಲಿ ಲಕ್ಷ್ಮೀದೇವಿ ಪೂಜೆ ಮಾಡ್ತಾರೆ ನಾರಾಯಣ ದೇವರ ಸಹಿತವಾದ ದೇವರ ಪೂಜೆ ಮಾಡ್ಕೊಳ್ಳಿ ಕೇವಲ ನಮ್ಮ ಇಲ್ಲ ನಾಡ ಇಲ್ಲ ಪೂಜೆ ನಾಡ ಈ ಮಾತ್ರವಲ್ಲ ಮಾಡ್ಕೊಳ್ಳಿ ಇಲ್ಲ ಕುಟುಂಬ ಸಮೇತವಾಗಿ ಇಲ್ಲ ಪೂಜೆಗಳಲ್ಲಿ ನಮ್ಮ ಇಚ್ಛೆ ನಮ್ಮ ಸೂರ್ಯಮಂಡಲಕ್ಕೆ ದೇವರಲ್ಲಿ ದಂಪತಿ ಸಮೇತವಾದ ಮಂತ್ರಿನ ಕಿಂಚಿದ ಸೇವೆಯನ್ನು ದೇವರ ಅನಂತಾನು ಸ್ವೀಕಾರ ಮಾತನಾಡು ನಲ್ಲಾಂತ ದೇವರನ್ನು ಸೇವೆ ಅಂತಾರೆ ಆಗ ವೈದ್ಯನೆಂಚಿನ ಮಾತ ಭಕ್ತಾಗಿ ದೇವರ ಅನುಗ್ರಹ ಮಾಡಿ ಅಂತೆಯೇ ಆ ಶಿಶು ಮಂದಿರದ ಮಸ್ತ್ ವ್ಯವಸ್ಥೆ ಮಾತ ಆಯ ಜಾತಕ ಕೊಡಲು ಜಾತ ನನ್ನ ಕುಟುಂಬದ ಕೆಲಸದ ಮಾತ ಆಯಗಳು ನಮ್ಮದು ಈಗ ಭಜನೆ ಹರಿಹರವನ್ನು ಪಡೆದು ಹೋಗಿ ಅವಾಗ ಮಾತ ಅವರು ನಾಟ ಕಾವಿ ಸಂಪಾದಿತ ಲಾಭ ತನ್ನ ಮನಧನ ಮೂಜುಂಟು ಅವಾಗ ತನ್ನ ಮನಧನ ನಡುವು ಮನಸ್ಸು ತನ್ನ ತನ್ನ ಬೈಕ ಬೇರೆ ಬೇಕಾದ ಕೆಲಸ ಮಾಡ್ತಾರಲ್ಲ ನಡುವ ಮನಸ್ಸು ನೋವು ತನ್ನ ಮನಧನ ಧನ ಮನ ಸಂಪತ್ತನ್ನು ವಿನಿಯೋಗ ಮಾಡ್ತಾರಲ್ಲ ನಡುವ ಮನಸ್ಸು ನೋವು ಅಂಚ ಆ ಮನಸ್ಸು ಅಂತ ನಡುವು ಬಂದಾಗ ರಟ್ಟೆಗಳ ವಿನಿಯೋಗ ಆಗುವುದು ಅನುಕೂಲ ವಿನಿಯೋಗ ಆಗುವುದು ಧನಕ ವಿನಿಯೋಗ ಆಗುವುದು ಉದ್ದೇಶವಾದ ನಡುವು ದಿಕ್ಕರಿಗೆ ವಿಶೇಷವಾದ ತನ್ನ ಧರ್ಮವಲ್ಲ
ಯೋಜನೆ ಮಾತ ಕೈಗೂರು ನಾಂದ ನಮ್ಮ ಭಕ್ತಾದಿ ಮಸ್ತ್ ಸಹಕಾರ ಕೂಡ ಹೇಳಿದವರ ಆ ಶಿಶು ಮಂದಿರದಕ್ಕೂ ಎಲ್ಲ ಕೊಡುಡು ಅವರು ಬೆಳಗಿನ ಯೋಗನ ಹಾಕಿ ಆ ಜಾಗ ವಿಸ್ತಾರ ಮಾಡಿಕೊಂಡು ಐಕ್ಯ ಮಾತ್ರ ಸೇರಿ ಐಕ್ಯ ಸಹಕಾರ ಸೇವೆ ಒಂದು ಮಂತ್ರನ ಸೇವೆ ದೇವರ ಪೂಜೆ ದೇವರ ಅರ್ಪಣೆ ಮಾಡುವುದು ಬಂದು ಆ ಮಂತ್ರನ ಪೂಜೆ ದೇವರಿಗೆ ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಓಂ ಪಂಚದುರ್ಗೆ ಆಪದಂ ಮೇ ನಾಶಯ ನಾಶಯ ಸಂಪದಂ ಮೇ ಪ್ರಾಪಯ ಪ್ರಾಪಯ ಸಕಲ ಮನೋರಥಾನ್ ಸಾಧಯ ಸಾಧಯ ಸಕಲ ಮನೋರಥಾನ್ ಸಾಧಯ ಸಾಧಯ ಸಕಲ ಮನೋರಥಾನ್ ಸಾಧಯ ಸಾಧಯ ಶ್ರೀ ಗೋವಿಂದ 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 ದೇವಿ ಪ್ರಾರ್ಥನೆ ಭಕ್ತಿ ಮುಗಿಸು ಶ್ರದ್ಧಾ
ಘಲ್ಲನೆ ಗೆಜ್ಜೆನಾದ ಮಾಡುತ್ತಾ ಮೆಲ್ಲಗೆ ಹೆಜ್ಜೆಯ ಇಕ್ಕುತ್ತಾ ಘಲ್ಲನೆ ಗೆಜ್ಜೆನಾದ ಮಾಡುತ್ತಾ ಮಲ್ಲಿಗೆ ಹೂವಿನಂಥ ಪಾದವ ಮುಂದೆ ಇಟ್ಟು ದಯ ಮಾಡಿಸಮ್ಮ ಜನನಿ ಶ್ರೀಲಕ್ಷ್ಮಿ ದಯ ಮಾಡಿಸಮ್ಮ ಜನನಿ ಶ್ರೀಲಕ್ಷ್ಮಿ ಕೈಟಭಾರಿ ವಿಷ್ಣುವ ಕೌಸ್ತುಭ ಮಣಿಹಾರನ ಕೈಟಭಾರಿ ವಿಷ್ಣುವ ಕೌಸ್ತುಭ ಮಣಿಹಾರನ ಹೃದಯ ರಾಜ್ಯ ವಿಹಾರಿಣಿ ಮಹಾಲಕ್ಷ್ಮೀ ಜನನಿ ಹೃದಯ ರಾಜ್ಯ ವಿಹಾರಿಣಿ ಮಹಾಲಕ್ಷ್ಮೀ ಜನನಿ ಬಾರಮ್ಮ ಸಿರಿ ಮಹಾಲಕ್ಷ್ಮೀ ಬಾರಮ್ಮ ಶ್ರೀವರಲಕ್ಷ್ಮೀ ಬಾರಮ್ಮ ಸಿರಿ ಮಹಾಲಕ್ಷ್ಮೀ ಬಾರಮ್ಮ ಶ್ರೀವರಲಕ್ಷ್ಮೀ. ಹೂವಲು ಕೋಮಲ ಸುಮಕರದಲ್ಲಿ ಬರಗಳ ಸುರಿಮಳೆ ದಿನ ಕರೆಬವಳೆ ಹೂವಲು ಕೋಮಲ ಸುಮಕರದಲ್ಲಿ ಬರಗಳ ಸುರಿಮಳೆ ದಿನ ಕರೆಬವಳೆ ರವಿಚಂದ್ರಾಗ್ನಿಯ ಪೂಜೆಯ ಪಡೆವಳೆ ರವಿಚಂದ್ರಾಗ್ನಿಯ ಪೂಜೆಯ ಪಡೆವಳೆ ಈ ಸೌಂದರ್ಯಕ್ಕೆ ಸಾಟಿಯಾವುದಮ್ಮ ಈ ಸೌಂದರ್ಯಕ್ಕೆ ಸಾಟಿಯಾವುದಮ್ಮ ಬಾರಮ್ಮ ಸಿರಿ ಮಹಾಲಕ್ಷ್ಮೀ ಬಾರಮ್ಮ ಶ್ರೀವರಲಕ್ಷ್ಮೀ ಬಾಗಿಲ ಒಳಗೆ ಭಾಗ್ಯದ ಲಕ್ಷ್ಮೀ ಬಾಗಿಲ ಒಳಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಿರಿ ಮಹಾಲಕ್ಷ್ಮೀ ಬಾರಮ್ಮ ಶ್ರೀವರಲಕ್ಷ್ಮೀ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆಯ ಕಾಲ್ಗಳ ಧ್ವನಿಯ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನಕ್ಕೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ
ಲಕ್ಷ್ಮೀ ಬಾರಮ್ಮ. ಹತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆವ ಪುತ್ತಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ ಕುಂಕುಮಾಕಿತ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕರೆ ಉಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ್ಮ. ಪೂಜೆಯ ಸ್ವೀಕರಿಸ ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆನಮ್ಮ. ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆನಮ್ಮ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ನಲಿಯುತ್ತಾ ಕುಣಿಯುತ್ತಾ ಒಲಿದು ಬಾ ನಮ್ಮ ಮನೆಗೆ ಬಾ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ್ಮ. ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಶ್ರೀದೇವಿ ಬಾಮ್ಮ ಧನಲಕ್ಷ್ಮಿ ಬಾಮ್ಮ ಮನೆಯನ್ನು ಬೆಳಕಾಗಿ ಮಾಡು. ದಯ ತೋರಿ ಬಂದು ಮನ
ಆರತಿ ಈಗ ಬೆಳಗುವೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ್ಮ. ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಅಂತೆಯೇ ಈ ದಿನ ಈ ನಮ್ಮ ವರಮಹಾಲಕ್ಷ್ಮಿ ವ್ರತಾಚರಣೆಯಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವ ಶ್ರೀ ದೇವಮೂಲ್ಯಣ್ಣ ಧರ್ಮದರ್ಶಿ ಉಳ್ಳಾಳ್ತಿ ಧರ್ಮಸ್ಥಳ ಕ್ಷೇತ್ರ ಉಳಿಯ ಇವರಿಗೆ ನಮ್ಮ ಶಿಶು ಮಂದಿರದ ಎಲ್ಲ ಬಂಧುಗಳ ಪರವಾಗಿ ಹಾರ್ದಿಕ ಸ್ವಾಗತ. ನಮ್ಮ ಇನ್ನೋರ್ವ ಅತಿಥಿ ಶ್ರೀ ರಾಜಬೆಂಚಡ ಶ್ರೀ ಅಣ್ಣದೈವದ ಪಾತ್ರಿ ಶ್ರೀ ಕ್ಷೇತ್ರ ಉದ್ಯಾವರ ಮಾಡ ಇವರಿಗೂ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ.
ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಧಾರ್ಮಿಕ ಉಪನ್ಯಾಸ ನೀಡಲಿದ್ದಾರೆ ಶ್ರೀ ಪುಂಡರೀಕಾಕ್ಷ ಯೋಗಾಚಾರ್ಯ. ಸಂಚಾಲಕರು ಶ್ರೀಮಾತಾ ಸೇವಾಶ್ರಮ ನೀರೊಳಿಕೆ ವರ್ಗಾಡಿ. ಇವರಿಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ. ಇವರಿಗೆ ಪೂಜಾ ವಿಧಿಯನ್ನು ವಿಧಿವತ್ತಾಗಿ ನೆರವೇರಿಸಿದ ಶ್ರೀ ಸುದರ್ಶನ ಬಣ್ಣಿಂದಾಯ ಇವರಿಗೂ ಮತ್ತು ಇವರ ತಂಡಕ್ಕೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ. ಮಂದಿರದ ಅಧ್ಯಕ್ಷರು ನಮ್ಮೆಲ್ಲರ ಬೆನ್ನೆಲುಬು ಶ್ರೀ ಶಿವರಾಮ ಶೆಟ್ಟಿ ಸಾಂದ್ಯಗೊತ್ತು ಇವರಿಗೆ ನಮ್ಮೆಲ್ಲರ ಪರವಾಗಿ, ಹಾಗೆಯೇ ನಮ್ಮ ಆಹ್ವಾನವನ್ನು ಮನ್ನಿಸಿ ಅನೇಕ ಗಣ್ಯರು, ಇವುಗಳಲ್ಲಿ ಎಲ್ಲವನ್ನು ಓದಲು ಕಾಲಾವಕಾಶವಿಲ್ಲ, ಆದ್ದರಿಂದ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆಯವರು ಕಳಿಸಿದ ಪತ್ರವನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಧರ್ಮಸ್ಥಳ, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ. ಹೀಗೆ ಆಡಳಿತ ಮಂಡಳಿ, ಕೇಶವ ಶಿಶುಮಂದಿರ, ಕಿನ್ಯ, ವಿದ್ಯಾನಗರ ಅಂಚೆ, ಕಿನ್ಯ, ಮಂಗಳೂರು. ನೀವು ಕಳುಹಿಸಿರುವ ಆಹ್ವಾನ ಪತ್ರಿಕೆ ತಲುಪಿರುತ್ತದೆ. ದಿನಾಂಕ 9/8/2019 ದೇವಿಪುರ ತಲಪಾಡಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆಯು ಜರಗಲಿರುವ ವಿಚಾರ ತಿಳಿದು ಸಂತೋಷವಾಯಿತು. ಶುಕ್ಲೇ ಶ್ರಾವಣಕ್ಕೆ ಮಾಸಿ ಪೂರ್ಣಿಮೋಪಾಂತ್ಯ ಭಾರ್ಗವೇ ವರಲಕ್ಷ್ಮಾ ವ್ರತಂ ಕಾರ್ಯಂ ಎಂಬ ಸ್ಮೃತಿ ವಾಕ್ಯದಂತೆ ಶ್ರಾವಣ ಶುದ್ಧ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಸಿರಿ ಸೌಭಾಗ್ಯ ಸಂಪದ ಅಭಿವೃದ್ಧಿಗಾಗಿ ಸುಮಂಗಲಿಯರು ಶ್ರದ್ಧೆಯಿಂದ ಆಚರಿಸುತ್ತಾರೆ. ಇದರಿಂದ ಸಕಲ ಸೌಭಾಗ್ಯ ಪ್ರಾಪ್ತಿಯಾಗುವುದು. ಹೀಗೆ ಲಕ್ಷ್ಮಿ ಭಾರತೀಯ ಸಂಸ್ಕೃತಿಯ ಪರಂಪರೆಯಲ್ಲಿ ಪ್ರಧಾನ ದೇವತೆಯಾಗಿ ಎಲ್ಲ ಆಸ್ತಿಕರ ಮನಮಂದಿರದಲ್ಲಿ ನೆಲೆಸಿದ್ದಾಳೆ. ನಿಯೋಜಿತ ಕಾರ್ಯಕ್ರಮವು ಸರ್ಹೃದಯಿ ಭಕ್ತಾಭಿಮಾನಿಗಳ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನೆರವೇರುವುದರೊಂದಿಗೆ ಭಕ್ತ ಜನರು ಶ್ರೀದೇವಿಯ ಕೃಪೆಗೆ ಪಾತ್ರರಾಗಲಿ ಎಂದು ಹಾರೈಸುತ್ತೇನೆ. ಇನ್ನು ಶ್ರೀ ಮಹಾಂಕಾಳಿ ಜನಾರ್ದನ ದೇವಸ್ಥಾನ, ಅಂಬಲಪಾಡಿ, ಉಡುಪಿ, ಇಲ್ಲಿಯ ಧರ್ಮದರ್ಶಿಗಳಾದ ನಾ ವಿ ವಿಜಯ ಬಳ್ಳಾಲ್, ಉಡುಪಿ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ಹಾರೈಸಿದ್ದಾರೆ. ಶ್ರೀ ಉಳ್ಳಾಲ್ಕೆ ಧರ್ಮರಸರ ಕ್ಷೇತ್ರ ಪೂಜನೀಯ ಧರ್ಮದರ್ಶಿ ಶ್ರೀ ದೇವಮೂಲ್ಯವರು ತನ್ನ ಸರಳ ಸಜ್ಜನಿಕೆ, ಸಾತ್ವಿಕ ಸ್ವಭಾವದವರಾದ ಆಚಾರ ವಿಚಾರಗಳಲ್ಲಿ ಬಹಳ ಕಟ್ಟುನಿಟ್ಟಾಗಿ ಕ್ಷೇತ್ರದ ಸೇವೆಯನ್ನು ಮಾಡುತ್ತಾ ಕ್ಷೇತ್ರಕ್ಕೆ ನೊಂದು ಬಂದ ಭಕ್ತಾಧಿಕವಾಗಿ ಸಲ್ಲಿಸುವ ಗೌರವಾರ್ಪಣೆ. ಉದ್ಯಾವರ ಮಾಡಿದ ಶ್ರೀದೇವಗಳ ಕ್ಷೇತ್ರವು ಅತ್ಯಂತ ಪ್ರಾಚೀನವಾದುದು. ಈ ಕ್ಷೇತ್ರದ ಅನ್ನ ದೈವದ ಪಾತ್ರೆಯಾಗಿ ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವ ಶ್ರೀಯುತ ಪುರುಷೋತ್ತಮ ಯಾನೆ ರಾಜಪೆಂಚಡ ಇವರು ತಮ್ಮ ಆಚಾರ ವಿಚಾರಗಳಲ್ಲಿ ಶ್ರದ್ಧೆ ಮತ್ತು ನಂಬಿಕೆಯಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಸಮಾಜದಲ್ಲಿ ನೊಂದು ಬೆಂದು ಬಂದವರಿಗೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಶ್ರೀ ದೈವಗಳಲ್ಲಿ ಪ್ರಾರ್ಥಿಸುವುದಕ್ಕೆ ಅನುವು ಮಾಡಿಕೊಟ್ಟು ಅವರ ಗುರುಪ್ರಸಾದವನ್ನು ನೀಡಿ ಅವರ ಮನಸ್ಸಿಗೆ ಸಾಂತ್ವನ ಹೇಳುವುದರ ಜೊತೆಗೆ ಅವರವರ ಮನದ ಇಷ್ಟಾರ್ಥವನ್ನು ನೆರವೇರಿಸುವಂತೆ ರಾಮಾಯಣ ಮಾಸಾಚರಣೆಯ ಅಂಗವಾಗಿ ದೇವಸ್ಥಾನ, ಮಠ, ಮಂದಿರ ಹಾಗೂ ಈ ವರ್ಷದಿಂದ ಮನೆ ಮನೆಗಳಲ್ಲಿ ಹರಿಕಥೆಗಳನ್ನು ನಡೆಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಉತ್ತಮ ಭಾಷಣಕಾರರಾಗಿ ಹತ್ತು ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಶ್ರೀಯುತರಿಗೆ ಶ್ರೀದೇವಿಯ ಸನ್ನಿಧಿಯಲ್ಲಿ ನೀಡುವ ಗೌರವ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ಜಗತ್ತಿನಲ್ಲಿ ಪ್ರಕೃತಿಯನ್ನು ನಾವು ಗಮನಿಸಿದರೆ ಅಲ್ಲೆಲ್ಲವೂ ಕಾಣುವುದು ಮಾತೃಶಕ್ತಿ. ನಮಗೆ ಆ ಮಾತೃಶಕ್ತಿ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನಮಗೆ ಸಂಸ್ಕಾರವನ್ನು, ಆ ಆಚಾರ ವಿಚಾರವನ್ನು ನೆನಪು ಮಾಡ್ತಾ ಹೋಗ್ತದೆ. ಹಾಗಾಗಿ ವಿಶೇಷವಾಗಿ ಈ ಪೂಜೆ ಇದು ತಾಯಂದಿರೇ ಹೆಚ್ಚು ಮಾಡುವುದರಿಂದ, ತಾಯಂದಿರಿಗೆ ಹೆಚ್ಚು ಇದರಲ್ಲಿ ಅವಕಾಶಗಳು ಸಿಗುವುದರಿಂದ, ಈ ಪೂಜೆಯ ಹಿಂದೆ ಇರುವುದು ಕೂಡ ವರಮಹಾಲಕ್ಷ್ಮಿ ಆಗಿರುವುದರಿಂದ ಗಂಡಸರ ಬಗ್ಗೆ ವಿಚಾರವನ್ನು ತಿಳಿಸದೆ ಬರೀ ತಾಯಂದಿರಿಗೆ ಮಾತ್ರ ಸೀಮಿತಗೊಳಿಸಿ ಮಾತುಗಳನ್ನು ಮುಂದೆ ತಗೊಂಡು ಹೋಗ್ತಾ ಇದ್ದೇನೆ ನಾನು. ತಾಯಿ ಅಂತಂದರೆ ನಮ್ಮ ವೇದದಲ್ಲಿ ಹೇಳಿರುವಂತಹ ವಿಚಾರದಲ್ಲಿ ಮೊದಲು ತಾಯಿಗೆ ಪ್ರಾಶಸ್ತ್ಯ. ಮಾತೃದೇವೋಭವ ಅಲ್ಲಿಂದ ಶುರುವಾಗುವುದು, ಆಮೇಲೆ ಪಿತೃದೇವೋಭವ ಅಂತ. ಪಿತೃದೇವೋಭವ ಆಗಿ ಮಾತ್ರದಲ್ಲ, ಮಾತೃದೇವೋಭವ ಆಗಿ ಪಿತೃದೇವೋಭವ. ಅಂದರೆ ತಾಯಿಗೆ ಒಂದು ಸ್ಥಾನವನ್ನು ಹಿಂದೂ ಧರ್ಮ ಕಲ್ಪಿಸಿದೆ. ಇನ್ನು ಎರಡನೇದು, ಯಾವುದೇ ಮಠಾಧಿಪತಿಗಳಾಗುವಾಗ, ಯಾವುದೇ ಸ್ವಾಮಿಗಳಾಗುವಾಗ ಅವರಿಗೆ ದೀಕ್ಷೆಯ ಕಾರ್ಯಕ್ರಮವನ್ನು ಮಾಡುವಾಗ ಅವರ ಗುರುಗಳು ನೆನಪು ಮಾಡಿಕೊಡ್ತಾರೆ,
ನೀನು ತಾಯಿಗೆ ಕೊನೆಯ ಕಾಲದವರೆಗೂ ನಮಸ್ಕಾರ ಮಾಡಬೇಕು. ಆದರೆ ತಂದೆಗೆ ನೀನು ನಮಸ್ಕಾರ ಮಾಡಲಿಕ್ಕಿಲ್ಲ, ತಂದೆ ನಿನಗೆ ನಮಸ್ಕಾರ ಮಾಡಬೇಕು. ಅಂದರೆ ತಾಯಿಯ ಸ್ಥಾನ ಅದೆಷ್ಟು ವಿಶಾಲವಾಗಿರೋದು, ವಿಶೇಷವಾಗಿರುವುದು ಎಂಬುದು ನಮ್ಮ ಗಮನಕ್ಕೆ ಬರ್ತದೆ. ಆ ತಾಯಿಯಂದರು ಹೇಗಿರಬೇಕು, ಆ ತಾಯಿಯಂದರ ಪಾತ್ರ ಏನು, ಇದನ್ನು ತಿಳಿದಾಗ ನಮ್ಮ ಮನೆ ಚೆನ್ನಾಗಿರ್ತದೆ. ಒಂದನೆಯದ್ದು ಮನೆ, ಎರಡನೇದು ನಮ್ಮ ಸಮಾಜ, ಮೂರನೇದು ನಮ್ಮ ದೇಶ. ಈ ಮೂರಕ್ಕೂ ಅಡಿಪಾಯ ಯಾರು ಅಂತ ಕೇಳಿದರೆ ಯಾರು ಯಾರು ತಾಯಿಯಂದಿರು. ಹಾಗಾಗಿ ತಾಯಿಯ ಪಾತ್ರ ಏನು, ಇದನ್ನು ಇವತ್ತು ನಾವು ಹೆಚ್ಚು ಚಿಂತನೆ ಮಾಡಬೇಕಾಗಿದೆ. ಆ ತಾಯಿ ನಮಗೆ 3 ರೀತಿಯಲ್ಲಿ ಶಕ್ತಿಯನ್ನು ಕೊಡ್ತಾಳೆ. ಆ ತಾಯಿಯನ್ನು ಆದಿಶಕ್ತಿ ಅಂತಂದರು, ಎಲ್ಲದಕ್ಕೂ ಮೂಲ ಅವಳು ಅಂತ. ಅವಳನ್ನೇ ಪರಾಶಕ್ತಿ ಅಂತಂದರು, ಇಡೀ ಜಗದ್ವ್ಯಾಪಿಯಾಗಿರೋ ಪರಾಶಕ್ತಿ ಅವಳು. ಆಮೇಲೆ ನಾವು ಇಚ್ಛಿಸಿದಾಗ, ನಮಗೆ ಬೇಕು ಅಂತಾದಾಗ ಆ ಶಕ್ತಿ ನಮ್ಮ ಹತ್ರ ಇರುತ್ತೆ, ಅದಕ್ಕೆ ಇಚ್ಛಾಶಕ್ತಿ ಅಂತ ಹೇಳಿದರು. ಆ 3 ಶಕ್ತಿಯಿಂದ ನಾವು ಪಡ್ಕೊಳ್ಳಬಹುದಾದ್ದೇನು? ಒಂದು ಕ್ರಿಯಾಶಕ್ತಿ. ನಾವು ಮಾತನಾಡಬೇಕಾದರೆ ನಾಲಿಗೆಗೊಂದು ಶಕ್ತಿ ಇರಬೇಕು, ಕ್ರಿಯಾ. ನೋಡಬೇಕಾದ್ರೆ ಕಣ್ಣಿಗೆ ಶಕ್ತಿ ಇರಬೇಕು, ಕ್ರಿಯಾ. ಆ ಕ್ರಿಯಾಶಕ್ತಿಯ ಜೊತೆಗೆ ಇನ್ನೊಂದು ಸಿಗುವುದೇನೆಂದರೆ ಅದು ಜ್ಞಾನ. ಆ ಜ್ಞಾನ ನಮಗೆ ಪ್ರಾಪ್ತವಾಗಬೇಕು ಅಂತಾದರೆ ನಮ್ಮ ಕ್ರಿಯೆ ಚೆನ್ನಾಗಿರಬೇಕು, ಅದಕ್ಕೆ ಕರ್ತವ್ಯ ಅಂತಂದರು. ತಾಯಿ ಅಂದರೆ ಕರ್ತವ್ಯದ ಸಾಕಾರ ಮೂರ್ತಿಯವಳು. ನಮ್ಮ ದೇಶದ ಪ್ರಧಾನಮಂತ್ರಿ ಇದ್ದಾರೆ, ಜಗತ್ತಿನಲ್ಲಿ ಅವರು ಒಂದನೇ ಸ್ಥಾನದಲ್ಲಿದ್ದಾರೆ. ಅವರು ಒಂದು ಕೆಲಸವನ್ನು ಮಾಡಬೇಕಾದರೆ ಅವರ ತಾಯಿಗೆ ಹೋಗಿ ನಮಸ್ಕರಿಸಿ ಆ ಅಮ್ಮನ ಹತ್ರ ಕೇಳಿ ಅದನ್ನು ಪಾಸ್ ಮಾಡ್ತಾರಂತೆ. ಅಂದರೆ ನೀವು ಯೋಚನೆ ಮಾಡಿ, ಆ ಅಮ್ಮನಿಗೆ ಅಲ್ಲಿ ಪಾರ್ಲಿಮೆಂಟಿನಲ್ಲಿ ಏನು ನಡೀತದೆ ಅಂತ ಗೊತ್ತಿರಲಿಕ್ಕಿಲ್ಲ, ಅದರ ಹಿಂದಿರುವ ಕಾನೂನು ಏನು ಅಂತ ಅವರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ಆ ತಾಯಿಯಲ್ಲಿ ಅನುಮತಿಯನ್ನು ಕೇಳ್ತಾರೆ ಅವರು. ಸ್ವಾಮಿ ವಿವೇಕಾನಂದರು ಹೋಗಿ ಅಮೇರಿಕದಲ್ಲಿ ಭಾಷಣ ಮಾಡಿದ್ರು. ಆ ಭಾಷಣ ಮಾಡಿ ಅಲ್ಲಿರ್ತಕ್ಕಂಥ ಜನರಿಗೆಲ್ಲ ಅವರ ಭಾಷಣ ಕೇಳಿ ಒಪ್ಪಿಗೆ ಆಯಿತು. ಚಪ್ಪಾಳೆ ತಟ್ಟಿದ್ರಂತೆ. ಎಷ್ಟು ಹೊತ್ತು? 5 ನಿಮಿಷಗಳ ಕಾಲ ನಿರಂತರವಾಗಿ ಚಪ್ಪಾಳೆ ತಟ್ಟಿದ್ರು. ವಿವೇಕಾನಂದರಿಗೆ ಅನ್ನಿಸ್ತಂತೆ, ಯಾಕೆ ಚಪ್ಪಾಳೆ ತಟ್ತಾ ಇದ್ದಾರೆ ಇವರು ಅಂತ. ಅಂದರೆ ಅವರ ಮಾತಿನ ಮೋಡಿ ಎಂತಿದ್ದಿರ್ಬೋದಲ್ವ. ಅದೇ ವಿವೇಕಾನಂದರು ಚಿಕ್ಕದಿರಬೇಕಾದರೆ ಕಾಶಿಪೇಟೆಯಲ್ಲಿ ಹೋಗ್ತಾ ಇದ್ರು. ಅಮ್ಮ, ಅಪ್ಪ ಮತ್ತು ಕುದುರೆಯನ್ನು ನಡೆಸುವಂಥವನು. ಅಲ್ಲಿ ಎತ್ತಿನ ಗಾಡಿ ಇಲ್ಲ, ಅಲ್ಲಿ ಕುದುರೆ ಗಾಡಿ ಇರುವುದು. ಆ ಗಾಡಿಯಲ್ಲಿ ಅವರು ಹೋಗ್ತಾ ಇರುವಾಗ ತಂದೆಯವರು ವಿಶ್ವನಾಥ ದತ್ತ ಅಂತವರು ಪ್ರಸಿದ್ಧ ವಕೀಲರವರು, ಅವರು ಪ್ರಶ್ನೆ ಕೇಳ್ತಾರೆ, ಮಗ ನಾವೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಮುಂದೆ ನಿನಗೆ ಏನಾಗಬೇಕು ಅಂತಿದೆ, ದೇವರಲ್ಲಿ ನೀನೇನು ಕೇಳ್ತೀಯಾ ಅಂತ. ತಕ್ಷಣ ಹುಡುಗ, ಇಷ್ಟಕ್ಕಿದ್ದಿರಬಹುದು ಚಿಕ್ಕ ಹುಡುಗ, ಅವನು ತಕ್ಷಣವೇ ಉತ್ತರಿಸ್ದ, ಅಪ್ಪ ಅಪ್ಪ ನನಗೆ ಅವನ ಹಾಗೆ ಆಗಬೇಕು ಅಂತ. ಅವನಾಗಂದರೆ ಆ ಗಾಡಿ ಓಡಿಸ್ತಾನಲ್ಲ, ಕುದುರೆ ಓಡಿಸ್ತಾನಲ್ಲ, ಅವನ ಹಾಗೆ ಆಗಬೇಕು ಅಂತ. ಅಂದರೆ ಚಿಕ್ಕ ಮಗುವಿನ ಮನಸ್ಸಿನಲ್ಲಿ ಆ ಕುದುರೆ ಓಡಿಸುವವನೇ ಕೂತಿದ್ದ. ಅವನು ಹಗ್ಗವನ್ನು ಎಳೆಯುವಾಗ ಗಾಡಿ ಮೆಲ್ಲ ಹೋಗ್ತಾಯಿತ್ತು, ಆ ಹಗ್ಗವನ್ನು ಸ್ವಲ್ಪ ಲೂಸ್ ಬಿಡುವಾಗ ಇನ್ನೂ ಸ್ವಲ್ಪ ವೇಗ ಹೋಗ್ತಾಯಿತ್ತು. ಇನ್ನೂ ವೇಗವಾಗಿ ಹೋಗದಿದ್ದರೆ ಚಾಟಿಯಲ್ಲಿ ಒಂದು ಹೊಡಿತಿದ್ದ ಕುದುರೆಗೆ, ಆಗ ಕುದುರೆ ಇನ್ನೂ ವೇಗವಾಗಿ ಓಡ್ತಾ ಇತ್ತು. ಇದನ್ನೆಲ್ಲ ನೋಡಿದಂಥ ಹುಡುಗನ ಮನಸ್ಸಿಗೆ ಅನ್ನಿಸ್ತು, ಆ ಕುದುರೆ ಓಡಿಸುವವನಾಗಬೇಕು ನಾನು ಅಂತ. ವಿಶ್ವನಾಥ ದತ್ತರಿಗೆ ವಿಪರೀತವಾಗಿ ಬೇಜಾರಾಗಿ ಹೋಯಿತು. ಕೊನೆಯಲ್ಲಿ ಸಿಟ್ಟು ಬಂತು, ನಾನೊಬ್ಬ ಪ್ರಸಿದ್ಧ ವಕೀಲ, ನನ್ನ ಮಗ ಗಾಡಿ ಓಡಿಸುವನ ಅಂಥೇಳಿ ಸಿಟ್ಟು ಬಂದು ಅಪ್ಪ ಮನೆಗೆ ಬಂದ ಕೂಡಲೇ ಒಂದು ಬಾರಿಸಿದ್ರಂತೆ, ಬೆನ್ನಿಗೆ ಟಪಾಲ ಬಾರಿಸಿದ್ರು. ನಮಗೆಲ್ಲ ಗೊತ್ತಲ್ಲ, ಅಪ್ಪ ಹೊಡೆದ್ರೆ ಯಾರ ಹತ್ರ ಹೋಗೋದು ನಾವು? ಅಪ್ಪ ಹೊಡೆದ್ರೆ ಅಮ್ಮನ ಹತ್ರನೇ ಹೋಗೋದು. ಹಿಂದೆಲ್ಲ ನಮ್ಮ ಅಮ್ಮನವರು ಸೀರೆ ಉಟ್ಟು ದೊಡ್ಡ ಸೆರಗಿರ್ತಾ ಇತ್ತು, ಅದು ಅಣ್ಣ ಹೊಡೆದು ಬಂದು ನಮಗೆ ತಪ್ಪಿಸಿಕೊಳ್ಳಿಕ್ಕೂ ಅದೇ ಸೀರೆ, ಅದರ ಒಳಗಡೆ ನುಸುಳಿ, ಆಮೇಲೆ ಕೂಗಿದರೆ ಕಣ್ಣೀರು ಒರೆಸಲಿಕ್ಕೂ ಅದೇ ಸೀರೆ. ಗ್ರಾಚಾರ ಈಗ ಏನಾಗಿದೆ, ಈಗ ಅಮ್ಮನವರಿಗೆ ಹೆಸರಿಗೆ ಇಲ್ಲ. ಈ ರಾತ್ರಿ ಹಾಕುವ ನೈಟ್ ಹಾಕಿ ಹಗಲು ಪೂರ ತಿರುಗಾಡ್ತಾ ಇರ್ತಾರೆ. ಇಷ್ಟು ವಿಕೃತಿಯಾಗಿದೆ ಜೀವನ. ಅಮ್ಮನ ಹತ್ರ ಹೋದ ವಿವೇಕಾನಂದ, ಹೋಗಿ ಅಮ್ಮನ ಹತ್ರ ಕೂಗಿಕೊಂಡ, ಅಮ್ಮ ಅಪ್ಪ ಹೊಡೆದ್ರು ಅಂತ. ಯಾಕೆ ಹೊಡೆದದ್ದು? ನಾನು ಹೇಳಿದೆ ಕುದುರೆ ಓಡಿಸಬೇಕು ಅಂತ, ಅದು ಅಪ್ಪನಿಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಹೊಡೆದ್ರು ಅಂತ. ಆಗ ಆ ತಾಯಿ ಭುವನೇಶ್ವರಿ ದೇವಿಯವಳು, ಅವಳು ಆ ಹುಡುಗನನ್ನು ಹಿಡ್ಕೊಂಡು ದೇವರ ಕೋಣೆ ಕರ್ಕೊಂಡು ಹೋಗ್ತಾರೆ.
ಕರ್ಕೊಂಡು ಹೋಗಿ ಅಲ್ಲಿರುವಂಥ ಫೋಟೋವನ್ನು ತೋರಿಸ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ನೋಡು ಮಗ, ನೀನು ಕುದುರೆ ಓಡಿಸಬೇಕು. ನಮ್ಮ ಊರಿನಲ್ಲಿರುವ ಕುದುರೆಯಲ್ಲ, ಜಟಕಾ ಬಂಡಿ ಓಡಿಸು ನೀನು. ಆದರೆ ಊರಿನ ಜಟಕಾ ಬಂಡಿ ಓಡಿಸುವನಲ್ಲ, ಈ ರೀತಿಯ ಕುದುರೆಯನ್ನು ನೀನು ಓಡಿಸಬೇಕು. ಕೃಷ್ಣನ ಫೋಟೋ ತೋರಿಸ್ತಾರೆ. ಅರ್ಜುನ ನಿರ್ವೀರ್ಯನಾಗಿ ಕಂಗಾಲಾಗಿ, ಅಯ್ಯೋ ನನಗೆ ಆಗಲ್ಲ ಯುದ್ಧ ಮಾಡಲಿಕ್ಕೆ, ನನಗೆ ಅಸಾಧ್ಯ ಅಂಥೇಳಿ ಕುಸಿದು ಬಿದ್ದಿರುವ ಅರ್ಜುನನ ಮನಸ್ಸಿಗೆ, ಈಗ ಪುರೋಹಿತರು ಹೇಳಿದ್ರಲ್ಲ, ಆ ಕಡೆ ಈ ಕಡೆ ಇರುವಂಥರ ಮಧ್ಯೆ ಇರುವುದೇನು? ಮನಸ್ಸು. ಆ ಮನಸ್ಸಿಗೆ ಟ್ರೀಟ್ಮೆಂಟ್ ಕೊಡುವವರು ಯಾರು? ಎಲ್ಲಿ ಸಿಗುತ್ತೆ ಆ ಮನಸ್ಸಿಗೆ ಟ್ರೀಟ್ಮೆಂಟು? ಎಲ್ಲಿಯಾದರೂ ಡಾಕ್ಟ್ರ್ ಹತ್ರ ಹೋಗಿ, ಡಾಕ್ಟ್ರೇ ನನ್ನ ಮನಸ್ಸು ಸರಿ ಇಲ್ಲ ಅಂದರೆ ಅವರು ಏನಾದರೂ ಟಾನಿಕ್ ಕೊಡಲಿಕ್ಕೆ ಉಂಟ ಮನಸ್ಸಿಗೆ? ಅವರಲ್ಲಿ ಟಾನಿಕ್ ಇಲ್ಲ. ಆ ಟಾನಿಕ್ ಸಿಗೋದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡಿದರೆ, ಆ ಪೂಜೆಗೆ ಬಂದು ಅಲ್ಲಿ ಕೂತು ಅವರ ಮಂತ್ರವನ್ನು ಕೇಳಿ ಅವರ ವಚನಾಮೃತವನ್ನು ಕೇಳಿದಾಗ ಮನಸ್ಸಿಗೆ ಸಿಕ್ಕುವ ಆನಂದ ತೃಪ್ತಿ ಇದೆಯಲ್ಲ, ಅದೇ ದೊಡ್ಡ ಟಾನಿಕ್. ಅದಕ್ಕಿಂತ ದೊಡ್ಡ ಟಾನಿಕ್ ಪ್ರಪಂಚದಲ್ಲಿ ಯಾವುದಿಲ್ಲ. ಹಾಗೆ ಮನಸ್ಸಿಗೆ ಕೊಡ್ತಾನೆ ಅವನು. ಆ ತಾಯಿ ಹೇಳ್ತಾಳೆ, ಇವನಂತೆ ಆಗು, ಕೃಷ್ಣನಂತೆ ಆಗು, ನೀನು ಇಡೀ ಜಗತ್ತಿನ ಚುಕ್ಕಾಣಿಯನ್ನು ಹಿಡಿಬೇಕು ಅಂತ ಹೇಳಿದ. ಅದರ ಪರಿಣಾಮವಾಗಿ ವಿವೇಕಾನಂದರು ಬೆಳೆದರು, ಅದ್ವಿತೀಯವಾಗಿ ಬೆಳೀತಾರವರು. ಅಂತಹ ತಾಯಂದಿರು ನಾವಾಗಬೇಕಲ್ವಾ? ಸ್ವಾಮಿ ವಿವೇಕಾನಂದರು ಇರಬಹುದು, ಛತ್ರಪತಿ ಶಿವಾಜಿ ಮಹಾರಾಜ ಇರಬಹುದು. ಛತ್ರಪತಿ ಶಿವಾಜಿ ಮಹಾರಾಜ ಕಾಸರಗೋಡಿನಲ್ಲಿ ಹುಟ್ಟಿದ್ದಲ್ಲ ಅವನು. ಆದರೆ ಅವನ ಭಾವಚಿತ್ರವನ್ನು ನಮ್ಮೆಲ್ಲ ಮನೆಯಲ್ಲಿ ಇಟ್ಟುಕೊಳ್ತೀವಿ ನಾವು. ಯಾಕಂದರೆ ಹಿಂದುವಾಗಿ ಬದುಕಬೇಕು ಎಂಬ ಸಾಮರ್ಥ್ಯವನ್ನು ನಮಗೆ ತಂದುಕೊಟ್ಟವನು ಶಿವಾಜಿ ಮಹಾರಾಜ. ಆ ಶಿವಾಜಿ ಮಹಾರಾಜನ ತಾಯಿ ಜೀಜಾಬಾಯಿ, ಅವಳು ಚಿಕ್ಕದಿರಬೇಕಾದರೆ ಗರ್ಭಿಣಿಯಾದ್ಲವಳು. ಆ ಮದುವೆಯಲ್ಲಾಗಿ ಗರ್ಭಿಣಿ ಆಗ್ತಾಳೆ ಅಮ್ಮ. ಆ ಗರ್ಭಿಣಿಯಾದಾಗ ಅವಳ ಗಂಡ ಕೇಳಿಕೊಳ್ತಾರೆ, ನಿನಗೇನು ಆಸೆ ಇದೆ ಅಂತ. ಇಲ್ಲೆಲ್ಲ ಸೀಮಂತ ಅಂತ ಮಾಡ್ತಾರಲ್ಲ, ಆ ಸೀಮಂತದ ದಿವಸ ಗಂಡ ಕೇಳ್ತಾರೆ, ನಿನಗೇನಮ್ಮ ಆಸೆ ಅಂತ. ಕೂಡಲೇ ಆ ಜೀಜಾಬಾಯಿ ಹೇಳಿದಂತೆ, ನನಗೆ ಒಂದು ಕತ್ತಿ ಬೇಕು ಅಂತ ಹೇಳಿದ್ರಂತೆ. ಗಂಡನಿಗೆ ಎದೆ ದಸಕ್ಕ ಅಂತಾಯಿತು. ಇವತ್ತು ಸೀಮಂತ ಮಾಡ್ತಾ ಇದ್ದೇವೆ, ಇವತ್ತೆಂತಕ್ಕೆ ಕತ್ತಿ ನಿನಗೆ? ಎಂಥ ಕತ್ತಿ ಅಂತ ಕೇಳಿದರು. ಆ ದೊಡ್ಡ ಕತ್ತಿ ನೀವು ಹಿಡ್ಕೊಳ್ತೀರಲ್ಲ, ಅದು ಬೇಕು ಅಂತ ಕೇಳಿದರು, ತಲವಾರಿನ ಹಾಗಿರೋದು. ಇವನಿಗೆ ಭಯ ಆಯಿತು. ಆಯ್ತಮ್ಮ, ಕೊಡಲಿಲ್ಲ. ಕೊಡೋದಕ್ಕೆ ಮೊದಲೇ ಕೇಳಿದ, ಆಯ್ತಾಯಿತು ನಿನಗೆ ಕತ್ತಿ ಕೊಡುವ, ಮತ್ತೆಂತ ಬೇಕು? ಆಗ ಅವಳು ಹೇಳಿದ್ರು, ನನಗೆ ಗುರಾಣಿ ಬೇಕು ಅಂತ ಹೇಳಿದ್ರು. ಗುರಾಣಿ? ಅದೆಂತಕ್ಕೆ ಗುರಾಣಿ? ಅದು ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ. ಆಮೇಲೆ ಮತ್ತೆಂತ ಬೇಕು? ಒಂದು ಕುದುರೆ ಬೇಕು ಅಂತ ಕೇಳಿದ್ರು ಅವರು. ಆಯಿತು, ಕುದುರೆಯನ್ನು ಕೊಡಿಸುವ, ನೀನೇನು ಮಾಡ್ತಿದ್ದು ಕೊಟ್ಟರೆ? ಆಕೆ ಹೇಳ್ತಾಳೆ, ನಾನು ಕುದುರೆ ಮೇಲೆ ಹತ್ತಿ ಕೂತ್ಕೊಳ್ತೇನೆ, ಎಡ ಕೈಯಲ್ಲಿ ಗುರಾಣಿ ಹಿಡ್ಕೊಳ್ತೇನೆ, ಬಲ ಕೈಯಲ್ಲಿ ಕತ್ತಿ ಹಿಡ್ಕೊಳ್ತೇನೆ, ಇಡೀ ರಾಜ್ಯಕ್ಕೆ ಒಂದು ಸುತ್ತು ಬರ್ತೇನೆ ನಾನು ಕುದುರೆ ಮೇಲೆ ಅಂತ. ಯಾರು ಹೇಳ್ತಾಳೆ? ಜೀಜಾಬಾಯಿ ಹೇಳ್ತಾಳೆ. ಏನವಳ ಮನಸ್ಸಿನಲ್ಲಿರುವ ಭಾವ, ಹೊಟ್ಟೆಯ ಒಳಗಡೆ ಇರುವ ಶಿವಾಜಿ ಮಹಾರಾಜನ ಮನಸ್ಸಿನ ಭಾವ ಅದು. ತಾಯಂದಿರು ಗರ್ಭಿಣಿಯರಾಗಿ 6 ತಿಂಗಳಾಗಬೇಕಾದರೆ ಹೊಟ್ಟೆಯಲ್ಲಿರುವಂತಹ ಮಗುವಿನ ಮನಸ್ಸು ಬೆಳೀಲಿಕ್ಕೆ ಶುರುವಾಗತ್ತೆ. ಕಿವಿ ಕೇಳಿಸುವುದಿಲ್ಲ, ಕಣ್ಣು ಕಾಣಿಸುವುದಿಲ್ಲ ಮಗುವಿಗೆ, ಚರ್ಮಕ್ಕೆ ಸ್ಪರ್ಶಜ್ಞಾನ ಇಲ್ಲ. ಆದರೆ ಹೊಟ್ಟೆಯಲ್ಲಿರುವಂಥ ಮಗುವಿನ ಮನಸ್ಸು ಎಲ್ಲವನ್ನು ಕೇಳಿಸಿಕೊಳ್ಳುತ್ತೆ ಅಂತ ರಾಮಾಯಣದ ಪುರಾಣದಲ್ಲಿ ಬರೆದಿದ್ದಾರೆ. ಅಂದರೆ ಈಗಿನ ನಿಮ್ಮ ಸ್ಕ್ಯಾನಿಂಗು ಆ ಕಡೆ ಈ ಕಡೆಲ್ಲ ಇದೆಯಲ್ಲ, ಏನಕ್ಕೆ ಅದು ಯೋಚನೆ ಮಾಡೋಣ. ಯಾವುದೂ ಇಲ್ಲದ ಸಂದರ್ಭದಲ್ಲಿ ಆ ಮಹಾಮುನಿಗಳು ಈ 6 ತಿಂಗಳಿನಲ್ಲಿ ಮನಸ್ಸು ಪರಿವರ್ತನೆ ಆಗತ್ತೆ, ಬೆಳೆಯುತ್ತದೆ ಎಂಬುದನ್ನು ಹೇಳಿದ್ದಾರೆ. ಅಂತಹ ಮನಸ್ಸಿಗೆ ಕೊಡುವ ಟ್ರೀಟ್ಮೆಂಟ್ ನೋಡಿ ಇಲ್ಲಿ. ಅದರ ಪರಿಣಾಮವಾಗಿ ಏನೋ ಶಿವಾಜಿ ಮಹಾರಾಜ ಹುಟ್ಟಿದ ಅವಳ ಗರ್ಭದಲ್ಲಿ. ಹಾಗೆ ಇಲ್ಲಿ ಕೂತವರಿಗೆ ವಿನಮ್ರವಾದ ಪ್ರಾರ್ಥನೆ ಏನಂದರೆ, ನಮ್ಮ ಮಕ್ಕಳನ್ನು ಶಿವಾಜಿಯಂತೆ ಬೆಳೆಸಬಹುದಾ, ವಿವೇಕಾನಂದರಂತೆ ಬೆಳೆಸಬಹುದಾ, ಈಗಿನ ಪ್ರಧಾನಮಂತ್ರಿಯಂತೆ ಬೆಳೆಸಬಹುದಾ? ಈ ರೀತಿಯ ಒಂದು ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇನೆ. ಹಾಗೆ ನಾವು ಬೆಳೆಸಬೇಕು ಅಂತ ಆದಾಗ ನಾವು ನಮ್ಮನ್ನು ಸ್ವಲ್ಪ ನೋಡಿಕೊಳ್ಳಬೇಕು. ನಾನು ಹೇಗಿದ್ದೇನೆ ಅಂತ. ಈಗ ಶ್ರೀಮಂತರ ಮನೆಯ ಮಕ್ಕಳು ಅಂತ ಗುರುತಿಸಲಿಕ್ಕೆ ತುಂಬ ಸುಲಭ. ಎಡ್ಡೆ ಪೈಸದಾಗಲು ಮಕ್ಕಳು ಅಂತ ನೀವು ಗುರುತಿಸಬೇಕಾದರೆ ಅವರ ಡ್ರೆಸ್ಸು ನೋಡಿದರೆ ಗೊತ್ತಾಗ್ತದೆ. ಆ ಡ್ರೆಸ್ಸೆಲ್ಲ ಹರಿದು ಇರ್ತದೆ
ಅಲ್ಲೆಲ್ಲಿ ಹರಿದಿದ್ದರೆ ಅದು ಶ್ರೀಮಂತರ ಮನೆಯ ಮಕ್ಕಳು ಅಂತ ಅರ್ಥ. ಹರಿದ್ರೆ ಸಾಲದು, ಅದರ ರೋಮ ತೆಗಿಲಿಕ್ಕುಂಟು. ಹೀಗೆ ಆ ರೋಮ ತೆಗೆದರೆ ಭಾರೀ ಶ್ರೀಮಂತರ ಮನೆಯವರು ಅಂತ. ನಮ್ಮ ಹಿರಿಯರು ಏನು ಹೇಳಿದ್ರಂದರೆ, ಹರಿದ ಬಟ್ಟೆಯಾದರೂ, ಪ್ರಾಯದವರಿಗೆ ಕೇಳಬೇಕು, ಈಗ ಅದೇ ಹೊಸಬರಿಗೆ ಗೊತ್ತಿಲ್ಲ. ಈಗ ಹರಿದ ಬಟ್ಟೆಯಾದರೂ ಹೊಲಿದು ಹಾಕು ಅಂತ ಹೇಳಿದರು. ಆದರೆ ಹೊಲಿದು ಹಾಕಲ್ಲ. ನಾನು ತುಂಬ ಕಡೆ ಹೇಳೋದಂತುಂಟು, ಚಂದದ ಹೆಣ್ಣು ಮಕ್ಕಳಿದ್ದಾರಲ್ಲ, ಕಾಣಲಿಕ್ಕೆ ತುಂಬ ರೂಪ ಇದ್ದಾರೆ ಅಂತ ಹೇಳುವವರು ಆ ತುಟಿಗೆ ಹಚ್ಚಿಕೊಳ್ಳೋದು, ಮುಖಕ್ಕೆಲ್ಲ ಏನೋ ಹಚ್ಚಿಕೊಳ್ಳೋದು, ಒಂದು ವಿಕೃತವಾದ ರೀತಿಯಲ್ಲಿರುವುದು, ಒಳ್ಳೆ ಮಾರ್ನಮ್ಯ ವೇಷ ಹಾಕಿದಾಗೆ ಕಾಣ್ತದೆ ವಿನಃ ಅವ್ರನ್ನ ಕಂಡ್ರೆ ತಾಯಿತನ ನೆನಪಾಗಲ್ಲ ನಮಗೆ. ಆ ತಾಯಿಯಂತೆ ಕಾಣಬೇಕಲ್ಲ. ಪಟ್ಟೆ ಸೀರೆಯ ನೊಟ್ಟು, ಜರಿಯ ರವಕೆಯ ತೊಟ್ಟು, ಇಟ್ಟು ಕಸ್ತೂರಿ ಬೊಟ್ಟು, ದಿಟ್ಟೆಯಂತಿ ಹೇಳು, ಎಷ್ಟು ಚಂದಕ್ಕೆ ಹಾಡಿದ್ದಾರೆ. ಆ ತಾಯಿಯಂತೆ ನಮ್ಮ ತಾಯಿಯರನ್ನ ಕಾಣಲಿಕ್ಕಾಗತ್ತಾ? ಹಣೆಯಲ್ಲಿ ಕುಂಕುಮದ ಬೊಟ್ಟು ರಾರಾಜಿಸುತ್ತಿರಬೇಕು ತಾಯಂದಿರಲ್ಲಿ. ಅದು 2 ಸಂದೇಶವನ್ನು ಕೊಡ್ತದೆ. ಏನು 2 ಸಂದೇಶ? ಒಂದು, ಒಲಿದರೆ ನಾರಿ ಎಂಬಂತಹ ಸಂದೇಶ. ಹಾಡು ಹೇಳ್ತೇವಲ್ಲ, ಅಷ್ಟಲಕ್ಷ್ಮಿ ಮನೆಗೆ ಬರಲಿ ಎಂದು. ನಮ್ಮ ಮನೆಗೆ ಅಷ್ಟಲಕ್ಷ್ಮಿ ಬರಬೇಕು ಅಂತ ಆಸೆ ನಮಗೆ. ಆ ಅಷ್ಟಲಕ್ಷ್ಮಿ ಮನೆಗೆ ಬಂದಾಗ ಧಾನ್ಯಲಕ್ಷ್ಮಿಯಾಗಿ, ಸಂತಾನ ಲಕ್ಷ್ಮಿಯಾಗಿ, ವಿಜಯಲಕ್ಷ್ಮಿಯಾಗಿ ಆ ಮನೆಯನ್ನು ಬೆರಗುತ್ತಾಳವಳು. ಅಂತಹ ಲಕ್ಷ್ಮಿ ಅಂತ ನೆನಪು ಮಾಡಿಕೊಡುವುದು ಹಣೆಯಲ್ಲಿರುವಂತಹ ಕುಂಕುಮ. ಅದು ಕೆಂಪು ಬಣ್ಣ. ತಾಯಿ ಲಕ್ಷ್ಮಿ ಹುಟ್ಟಿರುವ ಸೀರೆಯ ಬಣ್ಣ ಅದು ಕೆಂಪು. ಅದು ಕಮ್ಯುನಿಸ್ಟ್ ಅಲ್ಲ, ಆಯಿತಾ? ಅದು ಕೆಂಪು ಬಣ್ಣ ಅಂದರೆ ಸಮೃದ್ಧಿಯ ಸಂಕೇತ. ಅದು ಸಮೃದ್ಧಿ. ಯಾಕಂದರೆ ಎಲ್ಲ ಗ್ರಹಗಳಿಗೆ ಬೇರೆ ಬೇರೆ ಬಣ್ಣ ಕೊಟ್ಟಿದ್ದಾರೆ. ಅದರಲ್ಲಿ ಕೆಂಪು ಬಣ್ಣ ಶುಕ್ರನದು. ಶುಕ್ರಗ್ರಹ ಕೆಂಪು ಬಣ್ಣದಿಂದ ಇರ್ತಾನೆ. ಆ ಬಣ್ಣದ ಸೀರೆಯನ್ನು ಹುಟ್ಟಿದ್ದಾಳೆ ಅವಳು. ಆ ಸೀರೆಯ ಬಣ್ಣ, ಹಣೆಯಲ್ಲಿರುವ ಕುಂಕುಮ, ಒಲಿದರೆ ನಾರಿ ಎಂಬಂತಹ ಸಂದೇಶ. ಎರಡನೆಯದ್ದು, ಮುನಿದರೆ ಮಾರಿ, ಅದು ಕೆಂಪು ಬಣ್ಣ. ರಾವಣನಿಗೆ ಸೀತಾದೇವಿ ಹೇಳ್ತಾಳೆ, ಹಣೆಯಲ್ಲಿರುವ ಕೆಂಪು ಬಣ್ಣವನ್ನು ನೋಡು, ನೀನು ನನ್ನ ಲಕ್ಷ್ಮಿಯಾಗಿ ಕಾಣು, ನೀನೆಲ್ಲಿಯಾದರೂ ನನ್ನ ಭೋಗಿಸಬೇಕು ಅಂತ ಆಸೆಪಟ್ರಿ. ಅರ್ಥಾತ್ ನನ್ನನ್ನು ನೀನು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ನಿನ್ನ ರಕ್ತ ಕಾರಿಸಿಯೇನು ಅಂತ. ಈ ರೀತಿಯ ಸಂದೇಶವನ್ನು ರವಾನೆ ಮಾಡುವ ಆ ಹೆಣ್ಣು ಮಕ್ಕಳು, ನನ್ನ ತಾಯಂದಿರು ಅಂತ ಹೇಳ್ತಾ ಇಲ್ಲ, ಅವರ ಸ್ಥಿತಿ ಹೇಗಿದೆ? ಈಗ ಹೋಗಿ ನಾವು ಎಲ್ಲ ಮೊಬೈಲು ಅಂಗಡಿಗೆ ಹೋಗ್ತೀವಿ. ಅಲ್ಲಿ ಹೋಗಿ ಒಂದು ರೀಚಾರ್ಜ್ ಮಾಡಲಿಕ್ಕೆ ಹೋಗ್ತೀವಿ. ಹೋದ ಕೂಡಲೇ ಅವನೇನು ಹೇಳ್ತಾನೆ, ಇತ್ತ ರೀಚಾರ್ಜ್ ಆಪುಜಿ ಅಕ್ಕ, ಇನ್ನು ನಂಬರ್ ಕೊಡ್ದು ಪೋಲೆ ಅಂತ ಹೇಳ್ತಾನೆ. ಆ ನಂಬರ್ ಕೊಟ್ಟು ಬರ್ತೇವೆ ನಾವು. ಅವು ಬಕ್ಕ ಮಾಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಅವನು ಸರಾಗವಾಗಿ ಫೋನ್ ಕರೀತಾ ಇರ್ತಾನೆ. ಆಗ ಫೋನಿಗೆ ನಾವು ಸ್ಪಂದಿಸ್ತೇವೆ. ಅದರ ಪರಿಣಾಮ ಏನು? ಪರಿಣಾಮ ಮುಂದೆ ಒಂದು ದಿನ ಲವ್ ಜಿಹಾದ್ ಆಗುತ್ತೆ. ಆ ಹೆಣ್ಣು ಮಕ್ಕಳಿಗೆ ನಾವು ಧರ್ಮದಲ್ಲಿಯೇ ಅವರಿಗೆ ನಂಬಿಕೆ ಇಲ್ಲದ ರೀತಿ ಆಗ್ತದೆ. ಹಾಗಾಗಿ ಇದಕ್ಕೆ ಕಾರಣ ಯಾವುದೋ ಪರಮತಕ್ಕೆ ಸಂಬಂಧಪಟ್ಟವನಲ್ಲ, ನಮ್ಮ ಸಮಸ್ಯೆಯಿಂದಾಗಿಯೇ ಆ ಸಮಸ್ಯೆಗಳಾಗಿದೆ ವಿನಃ ಅವರನ್ನು ಹೇಳುವ ಹಾಗಿಲ್ಲ. ಹಾಗಾಗಿ ಈ ರೀತಿಯ ಸಂದೇಶಗಳು ನಮ್ಮ ಹಿರಿಯರು ಯಾವ ದಾರಿಯನ್ನು ನಮಗೆ ಹಾಕಿಕೊಟ್ಟಿದ್ದಾರೋ ಅದನ್ನು ನಾವು ಅನುಸರಿಸಬೇಕು. ಮುತ್ತೈದೆಯರು ಅಂತ ಹೇಳಿದರು. ಈ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ದು ಯಾರು? ಮುತ್ತೈದೆಯರು. ಮುತ್ತು 5. ಯಾವುದು ಮುತ್ತು 5? ಹಣೆಯಲ್ಲಿರುವ ತಿಲಕ, ಕುತ್ತಿಗೆಯಲ್ಲಿರುವಂತಹ ಮಾಂಗಲ್ಯ, ಕೈಯಲ್ಲಿರುವ ಬಳೆ. ಗಂಡ ತೀರ್ಕೊಂಡ್ರೆ ಅಲ್ಲ, ಹಳೆ ಫಿಲ್ಮ್ ನೋಡಿ, ಅದರಲ್ಲಿ ಬರ್ತದೆ, ಗಂಡ ತೀರ್ಕೊಂಡ್ರೆ ಬಳೆಯನ್ನು ತುಂಡು ತುಂಡು ಮಾಡುವಂತಹ ದೃಶ್ಯವನ್ನು ನೋಡಿರ್ಬೋದು. ಈಗ ಹಾಗಿಲ್ಲ. ಈಗ ಸಣ್ಣ ಹೆಣ್ಣು ಮಕ್ಕಳೇ ಬಳೆ ಹಾಕಲಿಕ್ಕಿಲ್ಲ. ಹೆಣ್ಣು ಮಕ್ಕಳು ಬಳೆ ಹಾಕೋದಿಲ್ಲ ಅಂತ ಗಂಡು ಮಕ್ಕಳು ಪ್ಲಾಸ್ಟಿಕ್ ಬಳೆ ಹಾಕಲಿಕ್ಕೆ ಶುರು ಮಾಡಿದ್ದಾರೆ. ಇನ್ನು ಕಿವಿಯಲ್ಲಿ ಇಟ್ಟುಕೊಳ್ಬೇಕು, ಅದು ಇಲ್ಲ. ಅದಕ್ಕೆ ಹುಡುಗರು ಒಂದು ಕಿವಿಗೆ ಚುಚ್ಚಲಿಕ್ಕೆ ಶುರು ಮಾಡಿದ್ದಾರೆ. ಈ ರೀತಿ ಗಂಡಸರದ್ದು ಹೆಂಗಸರದ್ದು ವಿಕೃತವಾದ ಜೀವನ. ತಲೆ ಕೂದಲು ಪೂರ್ಣ ಬೆಳೆಸಿ ಅದನ್ನು ಒಳ್ಳೆ ಇದಕ್ಕೆ ನೇಯ್ದು ಅಲ್ಲಿ ಒಂದು ಹೂವನ್ನು ತಲೆಯಲ್ಲಿ ಮುಡಿದ್ರೆ ಕಾಣಲಿಕ್ಕೆ ಎಷ್ಟು ಚಂದ. ನಾನು ಶಾಲೆಗೆ ಹೋಗಬೇಕಾದ್ರೆ ನನ್ನ ಟೀಚರು ಹೆಣ್ಣುಮಕ್ಕಳಿಗೆ ಕೇಳ್ತಾಯಿದ್ರು, ಏನಮ್ಮ ಹೂವನ್ನು ಹೊತ್ತುಕೊಂಡು ಬಂದಿದ್ದೀಯಲ್ಲ ಅಂತ. ಹೂವನ್ನು ಹೊತ್ತುಕೊಂಡು ಬಂದಿದ್ದೆ ಅಂದರೆ ಏನರ್ಥ? ತಲೆ ಪೂರ್ಣ ಹೂ ಮುಡಿತಾಯಿದ್ರು, ಭಾರ ಅವರಿಗೆ. ಅದಕ್ಕೆ ಟೀಚರ್ ಹೇಳ್ತೀವಿ, ಹೊತ್ತುಕೊಂಡು ಬಂದಿದ್ದಿ. ಈಗ ಹಾಗಿಲ್ಲ. ಈಗ ತಲೆ ಕೂದಲೇ ಇಲ್ಲ, ಮತ್ತು ಹೂ ಮುಡಿಯುವುದೆಲ್ಲಿಗೆ?
ಈ ರೀತಿ ನಮ್ಮ ಜೀವನವನ್ನು ವಿಕೃತ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕು, ಆ ಮುತ್ತೈದೆಯರು ಅಂದರೆ ಏನು? ಕೈಯಲ್ಲಿ ಬಳೆ, ಕಾಲುಂಗುರ, ಕಾಲಿನ ಉಂಗುರ ಇಡುವುದು ಯಾಕೆಂದರೆ ಗರ್ಭಾಧಾನ ಆದಮೇಲೆ ಆ ಗರ್ಭಕ್ಕೆ ಸಂಬಂಧಪಟ್ಟ ಎಲ್ಲ ಶಕ್ತಿಯೂ ಕೂಡ ಸಿಕ್ಕುವುದು ಕಾಲಿನ ಬೆರಳುಗಳಿಂದ. ಯಾರು ಕಾಲುಂಗುರ ಸರಿಯಾಗಿ ಹಾಕಿ ಚೆನ್ನಾಗಿರ್ತಾರೋ ಅವರಿಗೆ ಖಂಡಿತ ಸಂತಾನ ಉತ್ಪತ್ತಿ ಆಗಲೇಬೇಕು. ಆದರೆ ಈಗಿನೆಲ್ಲ ಕಾಲ ಬೆರಳಿನ ಕತೆ ನಾನು ಹೇಳುವುದಿಲ್ಲ, ಉಂಗುರದ್ದು ಏನೇನು ಮಾಡ್ತಾ ಇದ್ದೀರಿ, ಹೇಗೆ ಆಗ್ತಾ ಇದೆ ಅಂತ. ಅದೆಲ್ಲವೂ ಈಗ ಸ್ಟೈಲ್ ಆಗಿದೆ. ಅದು ಸಂಸ್ಕಾರಕ್ಕೋಸ್ಕರವೋ ಸಂಸ್ಕೃತಿಗೋಸ್ಕರ ಉಳಿದಿಲ್ಲ, ಸ್ಟೈಲು. ನಮ್ಮ ಕರಿಮಣಿ ಇದೆಯಲ್ಲ, ಅದು ಎಷ್ಟು ಉದ್ದ ಇರಬೇಕು ಅಂತಿದೆ. ನೀವು ಸತ್ಯ ಹರಿಶ್ಚಂದ್ರನ ಕತೆ ಕೇಳಿದರೆ, ಸತ್ಯ ಹರಿಶ್ಚಂದ್ರ ನನ್ನ ಹೆಂಡತಿ ಅಂತ ಗುರುತಿಸಿರುವುದು ಅವಳ ಮಾಂಗಲ್ಯವನ್ನು ನೋಡಿ. ಮಾಂಗಲ್ಯವನ್ನು ತೋರಿಸ್ತಾನೆ ಅವನು ಕೊನೆಗೆ ತನ್ನ ಗಂಡನಿಗೆ. ಅವನು ಸ್ಮಶಾನದಲ್ಲಿದ್ದ ಹರಿಶ್ಚಂದ್ರ. ಅದು ಕಾಣಬೇಕಾದಲ್ಲಿ ಹೃದಯ ಭಾಗದಲ್ಲಿ. ಆ ಹೃದಯದಲ್ಲಿ ಹೃದಯದ ಸಂಬಂಧ. ಪತಿಸತಿಯರು ಅಂದರೆ ಹೃದಯದ ಸಂಬಂಧ. ಅಂತಹ ಸಂಬಂಧದ ಬೆಸುಗೆ ಇರುವುದು ಅದು ಮಾಂಗಲ್ಯದಲ್ಲಿ. ಅದರಲ್ಲಿ ನಮ್ಮ ಯಕ್ಷಗಾನಕ್ಕೆ ಬಂದಾಗ ಅವನು ಮಾಂಗಲ್ಯಂ ತಂತು ನಾನೇನ ಅಂತ ಹೇಳಿದಾಗ ಅವನು ಕೇಳ್ತಾನೆ, ಮಾಂಗಲ್ಯ ಸಂತದನ ಅಂದರೆ ಈಗ ನಮ್ಮ ಮಾಂಗಲ್ಯ ಅಂದರೆ ಅದು ಸಂತದನ ಅಂತ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ವಾಪಸ್ ಕೇಳ್ತಾನೆ, ಒಂದು ಏತು ದಿನ. ಮುಂದಿನ ಪ್ರಶ್ನೆ ಅವನು, ಯಾವುದು ಏತು ದಿನ? ಈ ಮಾಂಗಲ್ಯ ಏತು ದಿನ ಅಂತ. ಅಂದರೆ ಅದರಲ್ಲಿ ನಮಗೆ ಧಾರ್ಮಿಕ ಕಟ್ಟುಪಾಡುಗಳನ್ನು ಬಿಟ್ಟು ಅದಕ್ಕೆ ನಮ್ಮ ಸ್ಟೈಲಿಗೋಸ್ಕರ ತುಂಬ ಉದ್ದ, ಈಗ ಮಾಂಗಲ್ಯ ಅಂದರೆ ಹೊಕ್ಕುಳಿನವರೆಗೆ ಹೋಗುತ್ತೆ ಅಂತ. ಈ ಥರ ನಾವು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕು. ಹಾಗಾಗಿ ಈ ರೀತಿ ನಮ್ಮ ಮನೆಯಲ್ಲಿರುವ ಸಂಸ್ಕಾರವನ್ನು ಬೆಳೆಸುವಂತಹ ತಾಯಿಯಂದಿರು ಮನೆಯಲ್ಲಿದ್ದಾಗ ಶಿವಾಜಿಯಂತಹ, ವಿವೇಕಾನಂದರಂತಹ ಅಥವಾ ಈಗ ನಮ್ಮ ದೇಶದ ಪ್ರಧಾನಿಯಂತಹ ಮಕ್ಕಳನ್ನು ನಾವು ಕೊಡಲಿಕ್ಕೆ ಸಾಧ್ಯ. ಇನ್ನೊಂದು ವಿನಮ್ರ ಪ್ರಾರ್ಥನೆ ಮಾಡಿ ನಾನು ಮುಕ್ತಾಯ ಮಾಡ್ತೇನೆ. ಒಂದು, ನಮ್ಮ ಸಂತತಿ ಕಡಿಮೆ ಆಗ್ತಾ ಇದೆ. ಈ ಗಂಡಸರಿಗೆಲ್ಲ ಹೇಳಿ ಏನು ಪ್ರಯೋಜನ ಇಲ್ಲ. ನಾನಂತೂ ಮದುವೆ ಆಗಲ್ಲ, ಎಲ್ರಿಗೂ ಹೋದಾಗೆ ಹೇಳಲಿಕ್ಕುಂಟು. ನನ್ನ ಪಾಲು ಕೂಡ ನೀವೇ ಮಾಡಬೇಕಾಗಿತ್ತು ಸಮಾಜಕ್ಕೆ ಸಂಖ್ಯೆ ಅಂತ. ಹಾಗಾಗಿ ತಾಯಂದಿರು ಮನಸ್ಸು ಮಾಡಿದರೆ ಹಿಂದೂ ಸಮಾಜವನ್ನು ಶಕ್ತಿ ಮಾಡಬಹುದು, ವೃದ್ಧಿನೂ ಮಾಡಬಹುದು. ಆದರೆ ಈಗ ಏನಾಗಿದೆ ಅಂದರೆ, 1 ಹೆತ್ತು 2 ಹೆತ್ತು 3 ಹೆತ್ತರೆ ಪಕ್ಕದ ಮನೆಯ ಅಮ್ಮ ಬಂದು ಕೇಳಲಿಕ್ಕುಂಟು, 4 ಪೆದಿಯಲ್ಲ ಅಂದರೆ 4 ಹೆರುವುದಂದರೆ ಅಪರಾಧ ಅಂತಿದೆ. ಅದಕ್ಕೆ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಕ್ರೈಸ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮಿಲಿಟ್ರಿಯಲ್ಲಿ ಅವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಗಂಡಸರು ಮನಸ್ಸು ಮಾಡಿದ್ರೆ ಆಗಲ್ಲ. ಯಾಕಂದ್ರೆ ನನ್ನ ದೋಸ್ತು ಒಬ್ಬರವರಿಗೆ 2 ಮಕ್ಕಳು, ಅವರಿಗೆ ಹೇಳಿದೇನ್ರಿ 2 ಮಕ್ಕಳಿದ್ದಾರಲ್ಲ ಅಂತ. ಏನು ಮಾಡೋದು, ನಾನು ನನ್ನ ಹೆಂಡತಿಯಲ್ಲಿ ಹೇಳಿದೆ ಇನ್ನೂ 2 ಬೇಕು ಅಂತ. ಆಗ ಅವಳು ಹೇಳಿದ್ಲು, ಅಪ್ಪ ಈರೇ ಬೆದಲಿ ಎಂಕ ಬೆದಿರೇ ಬರಲಿ ಅಂತ ಹೇಳಿದ್ದಾರೆ ಅಂತ. ಹಾಗಾಗಿ ಹೆರುವ ಕೆಲಸವನ್ನು ಹೆಣ್ಮಕ್ಕಳೇ ಮಾಡಬೇಕಾದ್ದರಿಂದ ಯಜಮಾನರಲ್ಲಿ ಅದನ್ನು ತಿಳಿಸಬಹುದು. ಕೆಲವೊಮ್ಮೆ ನಮಗೆ ಕಷ್ಟ ಅಂತ ಅನ್ನಿಸಬಹುದು. ಈಗ ನಾನು ಕರೆ ಕೊಡ್ತಾ ಇದ್ದೆ, ನಾನೊಬ್ಬ ಆಶ್ರಮ ನಡೆಸುವವನು. ಹಾಗಾಗಿ ಒಂದು ವೇಳೆ ನಿಮಗೆ ಹೆಣ್ಣು ಮಕ್ಕಳನ್ನು ಸಾಕಲಿಕ್ಕೆ ಕಷ್ಟ ಅಂದರೆ ನನಗೆ ತಂದು ಕೊಡಿ, ಸಾಕಿ ಅಂತ ಹೇಳಿ ಎಲ್ಲ ವಿದ್ಯಾಭ್ಯಾಸ ಮಾಡಿ ನಿಮಗೆ ಬಿಟ್ಟುಕೊಡ್ತೇನೆ ಆಮೇಲೆ. ಹಾಗಾಗಿ ಯಾರು ಅದಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ. ಹಿಂದೂ ಸಮಾಜದ ಸಂಖ್ಯೆ ಜಾಸ್ತಿ ಆಗಬೇಕು, ಆ ಶಕ್ತಿ ಜಾಸ್ತಿ ಆಗಬೇಕು. ಈ ದೃಷ್ಟಿಯಿಂದ ಈ ವರ್ಷ ವಿಶೇಷವಾಗಿ ಮನಸ್ಸಿಗೆ ಸಂಸ್ಕಾರ ಕೊಡಬೇಕು ಎಂಬ ದೃಷ್ಟಿಯಿಂದ ಮನೆ ಮನೆಗಳಲ್ಲಿ ರಾಮಾಯಣ. ಕಳೆದ ವರ್ಷ ನಾವು ದೇವಸ್ಥಾನದಲ್ಲಿ ಮಾಡಿದ್ದು. ಈ ವರ್ಷ ಮನೆಗೆ ಹೋಗಿ ಕೆಲವು ಗಂಡಸರು ಹೇಳಲಿಕ್ಕುಂಟು, ನಾನು ಎಷ್ಟು ಕರೆಯುವುದು ಮಾರ್ರೆ, ಇವರು ಹರಿಕತೆಗೆ ಬರುವುದಿಲ್ಲ ನನ್ನ ಹೆಂಡತಿ ಅಂತ. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಪಿಲ್ಲಡೆಗೆ ಪೋಯಿ ಅಂತೇಳಿ ಈ ಸಲ ನೀವು ಇನ್ನು ಮತ್ತೆ ಅಲ್ಲಿಂದ ಮನೆ ಬಿಡಲಿಕ್ಕಿಲ್ಲಲ್ಲ ಅವರು. ಅದಕ್ಕೆ ಹೆಂಡತಿ ಮಕ್ಕಳು ಕುಟುಂಬದವರನ್ನು ಕೂರಿಸಿ ಮನೆಯಲ್ಲಿ ಹರಿಕತೆ ಮಾಡುವುದಂತ ಈ ವರ್ಷ ಯೋಚನೆ ಮಾಡಿದೆ. ಅದರ ಕೊನೆಯ ಕಾರ್ಯಕ್ರಮ ಕೇಶವ ಶಿಶುಮಂದಿರದ ಹತ್ತಿರ ಮಾಡಲಿಕ್ಕಿದೆ. ಕೇಶವ ಶಿಶುಮಂದಿರ 16 ವರ್ಷದಿಂದ ತಾಯಂದರಿಗೆ ಸಂಸ್ಕಾರ ಕೊಡೋದು, ಬಾಲಕರಿಗೆ ಸಂಸ್ಕಾರ ಕೊಡೋದು, ಚಿಕ್ಕ ಚಿಕ್ಕ ಮಕ್ಕಳಿಗೆ ಸಂಸ್ಕಾರ ಕೊಡೋದು, ಮದುವೆಯಾಗಿರುವಂಥ ತರುಣಿಯರಿಗೆ ಆ ಮಕ್ಕಳಿಗೆ ಸಂಸ್ಕಾರ ಕೊಡುವಂತಹ 16 ಕೆಲಸವನ್ನು ಅಲ್ಲ 100 ಕೆಲಸವನ್ನು ಮಾಡ್ತಾ ಇದೆ. ತೂನಗ ಮಾತೇರ್ಲ ಮಹಾಲಕ್ಷ್ಮಿಲ ಕರೆಯು ತೂಜೊಂದೇರು ದಾಯ ಬಂಡ
ನಮ್ಮ ಈ ತುಳುನಾಡದ ಸಂಸ್ಕೃತಿ ಓನಿ ಇನ್ನಿ ತೋಜಿಂದ ಇನ್ನಿ ತೋಜಿದ್ದು ಬರ್ಪುಣಿ ಇಂಕ ದಾಯೆ ಸರಿಯಾಯನ ತಮ್ಮ ಸೀರೆ ತುತ್ತೊಂದು ಆ ಪೊರ್ಲ ಕಂಠದ ತುತ್ತಾಯ್ತೋಳು ಬೈದಿನ ಮಹಾಲಕ್ಷ್ಮಿಲೇ ಇನ್ನು ಎಂಕಿ ವೇದಿಕೆ ಇಡು ತೋಜಿದ್ರೆ ಭಾಳ ಸಂತೋಷ ಆಗ್ಬೋದು. ಇಂಚಿನ ಕಾರ್ಯಕ್ರಮ ಆಪುಂಡು ಪಂಡಲ ಬಹಳ ವಿಶೇಷವಾದ ಎಂಕುಲೇ ಸಂಭ್ರಮ ಪಡೋಡ ಆಪುಂಡು ಇನಿ ನಮ್ಮ ವೇದಿಕೆ ಇಡಿತ್ತೇರು ಮಾತೆಲ್ಲ ಉಲ್ಲೇರು ಆ ಅಪ್ಪೇನೆ ನನ್ನಿಡಿ ಈ ಕಡಪುರಿಯರ ಪಂಪಿನ ಭಾವನೆ ಎಂಕಲ ಉಂಡು ನೀನು ಈ ತೂದು ಬಲ ಅವಳು ಇಂಚಿಂಚಿನಂಚಿನ ಕಾರ್ಯಕ್ರಮ ಆ ಒಂದುಂಡು ಅಲ್ತ ಮಾತೇರನ್ ತೂಲ ಪನ್ಪಿನ ಒಂಜಿ ಭಾವನೆಗೋಸ್ಕರ ನೀನು ಕಡಪುರಿಯರ ಪನ್ಪಿನ ಮನಸ್ಸು ಹೆಂಗೆ ಖಂಡಿತ ಯಾನಿಜಿಂದಾಂಡ ಇನಿ ನಿಜವಾದಿ ಅಂತ ನೀನು ಬರ್ರೆ ಕಷ್ಟ ಇತ್ತು ದಯಪಂಡ ಇಂಕ್ಲೆ ಅವಳು ರೆಡ್ ಅಲರ್ಟ್ ಮಲ್ದೇರು ದಯಪಂಡ ಪೋಯರಬಲ್ಲಿ ಆ ಕ್ಷೇತ್ರಗೂ ಇನಿ ನೀರು ಬರ್ಕೊಂಡು ಅಂಜನೆಟ್ ನಿಕ್ಲು ಪೋಯರಬಲ್ಲಿ ಪಂಡು ಕೊಡೆ ಅನೌನ್ಸ್ ಮಲ್ತಿತ್ತೇರು ಅಪ್ಪಗೆ ನಾನು ಕುಕ್ಕರ್ಲೆಡ ಪಂಡೆ ಎಂಕ್ಲೆ ಸಂಪ್ರದಾಯ ಇಂಚಿನ ಪಂಡ ಆ ಕ್ಷೇತ್ರೋಡು ಬೊಲ್ಲ ಬತ್ತಂದಂಡ ಎಂಕ್ಲೆ ಕ್ಷೇತ್ರ ಕುಡ್ತು ಪೋಯರಬಲ್ಲಿ ಪಂಡದು ಆಂಡ ಇನಿ ಅಪ್ಪೆ ದಾಲ ಅಂಚಿನ ಅವಗಡನ ಆವಡು ನೀರಾವಡಿ ಇನ್ನು ಬೈಜಿ ದಯಪಂಡ ಅರ್ನ ಮನಸ್ಸು ಇತ್ತಂತ ತೋಜುಂಡು ಈ ಕಾರ್ಯಕ್ರಮ ಖಂಡಿತ ಈ ಪೋವಡೆ ಪಂಪಿನ ಅರ್ನ ಮನಸ್ಸಿತ್ತು ಇತ್ತಿನಟ್ಟು ಇನಿ ಅಂಕಿ ಈ ಕಾರ್ಯಕ್ರಮ ಇಂಚಿನ ಪೊರ್ಲ ಕಂಡ ತೂರ್ನ ಪಂಪಿನ ಖಂಡಿತ ಅವಿಯನ್ ಪನೊಂದು ಈ ತುಳುನಾಡನ್ನು ಪರಶುರಾಮ ಸೃಷ್ಟಿ ಎಂದು ಪಂಪೇರು ಪಂಚವರ್ಣದ ಮಣ್ಣು ನಮ್ಮ ಮೂಲು ದೈವದೇವರನ್ನು ಆರಾಧನೆ ಮಲ್ಪುವ ಆ ರೀತಿ ಆರಾಧನೆ ಮಲ್ಪುವ ದೇವರನ್ನ ಒಟ್ಟಿಗೂ ನಮ್ಮ ದೈವವನ್ನು ಒಟ್ಟು ಸೇರೋ ಒಂದು ಆರಾಧನೆ ಮಲ್ಪುವ ಅಂಚಿನ ಸಂಸ್ಕೃತಿ ನಮ್ಮ ತುಳುನಾಡದ ಅವು ಈ ತುಳುನಾಡೇ ನಮ್ಮ ಪುಟ್ಟದ ಬೈದಿನ ನಮ್ಮ ಭಾಗ್ಯ ಅಂದ ಪನಲಿ ಮೇಲ್ಮುರಣೆ ಹರಿದಾಸರ ಪಂಡೇರು ಇಂಚಿನಂಚಿನ ಸಂಸ್ಕೃತಿನ ಪಡೆಯನಂಚಿನ ಈ ಭಾರತ ಮಾತೆಡು ಪುಟ್ಟು ಬೈನ ಧನ್ಯರು ಪಂಡದು ಸತ್ಯಲಂದವು ಇಂಚಿನ ಸಂಸ್ಕೃತಿ ನಂಗೆ ವಾ ದೇಶವೂ ಪೋಂಡಲ ಖಂಡಿತ ತಿಕ್ಕುಜಿ ಅಂಚಿನ ಸಂಸ್ಕೃತಿ ನಮ್ಮ ಇನಿ ಪುಟ್ಟೊಂದು ಬೈದ ಆಂಡ ಒಂಜಿ ಬೇಜಾರ ಸಂಗತಿ ಇಂಚಿನ ಅರೆ ಕೆಲವು ವಿವರಣೆ ಪಂಡಿರಿತ್ತೆ ಮಾತ ಅವು ಸತ್ಯಲಂದ ಯಾನೈಕ್ ವಿಮರ್ಶೆ ಮಲ್ಪಡೊಂದು ಅಗತ್ಯ ಇಜ್ಜಿ ನಮ್ಮ ಇನಿ ನಮ್ಮ ಪ್ರಾಚೀನ ಸಂಪ್ರದಾಯನ ಬಿಡ್ದು ನಮ್ಮ ಇತ್ತೆ ಅನ್ಯ ಬೇತೆ ವಿದೇವುದಕ್ಕ ಸಂಪ್ರದಾಯನ ಪಡೆದು ಬೈದ ನಮ್ಮ ತೂಪ ಮತ್ತು ನಮ್ಮ ಇತ್ತೆ ಕಲ್ಪಾಯಿನ ಪುನರ್ಪುರ ಪಾಶ್ಚಾತ್ಯ ಸಂಸ್ಕೃತಿ ನಮ್ಮ ಭಾರತದ ಸಂಸ್ಕೃತಿ ಮರೆತು ಬಿಡ್ತಾ ಇನ್ನೇನು ದಾಯ ಪನ್ಪೆನ್ ಪಂಡ ಎಂಕೆನ್ನೋ ವಿಮರ್ಶೆ ಗುಂಜಿ ತಿಕ್ಕದಿತ್ತು ಎನ್ನ ಈ ವಿಷಯನ ಪನೋಡಾಪುಂಡು ಎಂಕುಲು ಎಲ್ಲಿಯೋ ಪನಗೆ ಯಾನು ಕುಡ್ಲಾಡು ಬಡು ಬಿಟ್ಟದು ಬರತಿನ ಯಾನು ಈ ಉಳ್ಳಾಳದ ಏರಿಯೋ ಬರಡುಂದಾಂಡ ಒಂಜಿ ಇನಿಕ 5 ವರ್ಷ ಅವು ಒಂಜಿ 40 ವರ್ಷದ ದುಂಬು ಎಂಕುಲು ಉಳ್ಳಾಳಡು ಉಪ್ಪುನಾಗ ಎಂಕುಲ ಇಲ್ಲಾಡು ಒಂಜಿ ಸಂಸ್ಕೃತಿ ಇತ್ತು ಇಂಜಿನ ಪಂಡ ಬಯ್ಯಡ್ದು ಬೊಕ್ಕ ಎಂಕುಲು ಭಜನೆ ಪನೋಡು ಎಂಕುಲ ಅಮ್ಮನ ಕುಲಿಕೆ ಉನ್ನಿ ಭಜನೆ ಪಂಡ ನಮಗ 5 ಎಂಕುಲು ಉನ್ನೋಡು 5 ಬೊಕ್ಕ ಎಂಕುಲು ಪಿದೈ ಬತ್ತು ಅಂತ ತೂರಂడి ಆ ಇಲ್ಲದ ಭಜನೆ ಮುಗಿಂಡ ಈ ಇಲ್ಲದ ಭಜನೆ ಮಾಡ್ಕೊಂಡು ನಮ್ಮ ಮಾತ ತಿಕ್ಕಲ ಚೈಲದ ಶಬ್ದನೇಕೆ ಏನೋ ಅಂತುಂಡು ಆ ಸಂಸ್ಕೃತಿ ಮಸ್ತ್ ಮರೆತು ಹೋತುಂಡು ಖಂಡಿತವಾದ ಆ ಭಜನೆ ಪಂಪಿ ನಾವು ಭಜಕರನ್ನು ಭಜಿಸುವುದೇ ಭಜನೆ ಭಜಿಸು ಜಪಿಸು ನೆನೆಸು ಐಟು ಮೂಜೆಟ್ಲ ಖಂಡಿತವಾದ ಉಂಡು ನೀನು ನಮ್ಮ ಮರೆತು ಬಿಡ್ತಾ ಐನು ಖಂಡಿತವಾದ ನಮ್ಮ ಮಲ್ಪೋಡು ಯಾನು ಮುರಣಿಯನ್ನ ನಿತ್ಯಾನುಷ್ಠಾನ ಅದು ಬತ್ತದು ದೀಪದಿ ಒಂದು ಬಂದಾಗ ಭಜನೆ ಆ ಒಂದುಂಡು ನಮ್ಮ ಕುಂಡಲೇಖರೆಲ್ಲ ಒಲ್ಲೇರು ಉಪಸ್ಥಿತಿ ಇತ್ತೇರು ಅಪಗ ಭಜನೆಗೆ ಒಂದುಂಡು ಎಂಕ ಅಪಗ ಎನ್ನ ದುಂಬುದ ನೆನೆಪಾಂಡು ಎಂಕ್ ಅಂದು ಇತ್ತೆ ಪುನರಾವರ್ತನೆ ಆಂಡ ದಾದನ ಬಂಡದು 5 ಬೊಕ್ಕ ಒಂಜಿ ದಿನ ಆಗ್ಲು ಪೋಯಿರು 5 ದುಂಬೂರ ಯಾನಂಚೆನೆ ದೀಪದಿಯನ್ನು ಬಂದಾಗ ಯಾನಕ್ಲು ಮಲ್ಲ ಗೋಪುರ ಉಂಡು ಮುರಣಿ ಆಯ್ನ ಅಲ್ಪ ಬತ್ತು ಉಂತನಾಗ ಯಾನ ಒಂಜಿ ನಿತ್ಯಾನುಷ್ಠಾನ ಬತ್ತು ಉಂತನ ಪೊರ್ತುಂಡು ಆಪತ್ತ ಒಂಜೆ ವಾಕ್ಯ ಬೈದಿನಿ ಎಂಗೆ ಅಲ್ಪ ಕೇನು ಅಂತುಂಡು ಭಜನೆ ಹತ್ತು ಅಗ್ನಿ ಸಾಕ್ಷಿ ಬನ್ನೊಂದುಂಡು ಮಾತ ತಿಕ್ಕಡ್ಲ ಇತ್ತೆ ವ್ಯತ್ಯಾಸ ಎತ್ತನಿ ಅವೇ ಐಕ್ ಎನ್ನೊಂಜಿ ಮಾತೇರನ್ನು ವಿಜ್ಞಾಪನೆ ಇಂಚಿನ ಅಂದು ಪಂಡಂದಾಂಡ ನಿಜವಾದ ನಮ್ಮ ಒಂಜಿ ಗಂಟೆದ ಪೊರ್ತಾಂಡಲ ಆ ತೀವಿಡ್ದು ದೂರ ಇರ್ತದೆ ನಮ್ಮ ಜೋಕ್ಲೆಗ್ ಭಜನೆಯನ್ನು ಖಂಡಿತ ಒಂದು ಮಲ್ಪಗ ಐನ್ ಭಜನೆ ಮುಖಾಂತರವಾದ ಭಜಿಸಗ ಐನ್ ಇನಿ ಕೇಶವ ಶಿಶು ಮಂದಿರದಕ್ಕೂ ಮಲ್ತೊಂದುಲ್ಲೇರು ಐಂಕ್ ಭಾರಿ ಸಂತೋಷ ಇಂಕ್ ರೋಮಾಂಚನ ಒಂದುಂಡು ಪ್ರತಿ ಇಲ್ಲಡೆ ಪೋದಿನಿ ಭಜನೆ ಆವಡು ಭಜನೆ ಕೀರ್ತನೆ ಆವಡು ಮನ್ಪಿನ ಒಂಜಿ ಮಲ್ಲವೈನ ಒಂಜಿ ಯೋಜನೆಯನ್ನು ಮಲ್ತೊಂದುಲ್ಲೇರು ಯಾನ ಅಕ್ಲಿಗಿನ ಯಾನು ಚುರರುನಿ ಆದುಲ್ಲೆ ಖಂಡಿತಂದು ಮುಂದುವರಿಸೋಡು ಹರಿಕೀರ್ತನದಾರ ಪಂಡೇರು
ದೇವಸ್ಥಾನದೊಡ ಎಂಕುಲು ಮಲ್ತೊಂದಿಲ್ಲ ಇತ್ತೆ ನನ್ನ ಇಲ್ಲಡೆಂಗ್ಲ ಅರಿಗೆ ಕತೆ ಮಲ್ತೊಂದಾಂಡ ನಿಜವಾದ ನಮ್ಮ ಭಾರತದ ಸಂಸ್ಕೃತಿ ಒರಿಯುವುದುಂದಾಂಡ ನೇರ್ದೆ ಆವಡು ನಮ್ಮ ಸಂಸ್ಕೃತಿ ಖಂಡಿತ ಒರಿಯುಂಡು ಬಂದ್ಬಿಲೇಕ್ ಯಾನ್ ಈ ನೆಟ್ಟೆ ಯಾನ್ ಪನಿಯಾರಿ ಇಷ್ಟಪಡಪ್ಪೆ ನೆಕ್ ಮುಖ್ಯವಾದ ಮಾತೇರ್ನ ಮಸ್ತ್ ಬೋಡಾಪುಂಡು ದಯಪಂಡ ಇಲ್ಲದ ಪುರುಷರು ಬೆಲೆ ಹೋದುಪ್ಪಿರು ಆಕಳು ಬಂದ 10 ಗಂಟೆ ಆಪುಂಡು ಐನ್ ಕೊನಪುನಂಚಿನ ಸ್ಥಿತಿ ನಮ್ಮ ಮಾತೇರಿದ ಆವಡು ಖಂಡಿತವಾದ ಎನ್ನಂಜು ವಿಜ್ಞಾಪನೆಂಜಿನ ಪಂಡ ಇನಿರ್ದು ಬೊಕ್ಕನೆ ಜೋಕುಲೆಗೆ ನಮ್ಮ ಸಂಸ್ಕೃತಿನ ಕಲ್ಪಾಗ ಐದು ಬೊಕ್ಕ ಭಜನೆಯನ್ನು ಮಲ್ಪಾಗ ಭಜನೆ ಪಂಡ ಎಂಚಿನ ಪಂದು ತೆರಿಪಾಗ ನಮ್ಮ ಸಂಸ್ಕೃತಿನ ಒರಿಪುನಂಚಿನ ಕಾರ್ಯ ಮಲ್ಪಕ ಅಂದೆ ಆ ವೇದಿಕೆ ಪನೊಂದಿಲ್ಲ ಅವು ಮಾತ್ರ ತಂದೆ ಜಾಸ್ತಿ ಪುರ್ತುಲಾಂಡೆ 5 ನಿಮಿಷದ ಪಾತೆರಡು ಪನ್ಪಿನಕ್ಕೋಸ್ಕರ ನೀನು ಪಾತೆರಿಯ ಇನ್ನಿತ ಬಹಳ ಪುರ್ಲಕಂಠದ ವರಮಹಾಲಕ್ಷ್ಮಿ ಪೂಜೆದ ಆ ಅಪ್ಪಿ ನೀನು ನಮ್ಮ ಮಾತಿರ್ಲ ತೂಯ ಸಂಭ್ರಮಾಚರಣೆ ಪಡಿಯ ಆ ಸಂಭ್ರಮ ಆಚರಣೆದ ಐತ ಪೂರ್ಣಾಹುತಿಲ ಹಾಂಡು ಆ ಪ್ರಸನ್ನ ಪುರ್ತುಡು ಆ ಅಪ್ಪೆನ್ನು ಸುಗಿತಿದ ಐತ ಸಂಪೂರ್ಣ ಹಂಗ ನಂಗೆ ಮಾತೆರೆಗಳ ತಿಕ್ಕಡು ಮಾತೆರೆಗೆ ಮಾತ ತಂದೆ ಇಡೀ ದೇಶಗಳ ಐತ ಇನಿ ಮಾತ ತಿಕ್ಕಡ್ಲ ಒಂದುಂಡು ವರಮಹಾಲಕ್ಷ್ಮಿ ಪೂಜೆ ಅಂಚೆ ನಿನ್ನ ದೇಶನೇ ಆ ವರಮಹಾಲಕ್ಷ್ಮಿಯ ಪೂಜೆದ ಸಂಭ್ರಮಾಚರಣೆ ಕುಟುಂಬದ ಕೂಡುವುದು ವರ್ಷೊಡರ ಮಾತೆರ ಜೋಕ್ಲೆಲ್ಲ ಆ ಕುಟುಂಬದೆಲ್ಲಡಲ್ಲಿ ತಂದುಬೋದು ನಮ್ಮ ದೈವ ಇಂದು ನಮ್ಮ ನಾಗದೇವರು ಇಂದು ನಮ್ಮ ಗುರು ಹಿರಿಯರೆಂದು ಪಂಡದ ಅಕುಲ್ನಂಚಿನ ಎಲ್ಲಿಯ ಜೋಕ್ಲೆಗೆ ಬೆರಿ ತಗ್ಗಾದ ಗುರು ಹಿರಿಯರ ನಕಲ ಸತ್ಕರ್ಮ ಮನ್ಪೆರೆ ಒಂಜಿ ಅವಕಾಶನು ನಮ್ಮ ಮಾತೆಲ್ಲ ಮಂತು ಕೊರಡುಂದು ನಮ್ಮ ತುಳುನಾಡಿನಿ ಪರಶುರಾಮ ಸೃಷ್ಟಿಡು ಪೊರ್ಲೈತೋಡು ತುತ್ತೈತೋಡು ಸಿರಿ ಸಿಂಗಾರಾತನು ಮುರಣಿ ದಾತದಿನೊಟ್ಟು ನಮ್ಮ ಬರ್ಸೈಜಿಂದ ಕಣ್ಣನೀರು ದೆತ್ತದು ದೈವ ದೇವರಿಂದ ಮೊರೆಪಡು ಹೊಂದಿತ್ತ ಏನೇ ದಾತದಿನೊಟ್ಟು ಆ ದೇವರು ನಮಗೆ ಮಾತೆರೆಗೆಲ್ಲ ಬರ್ಸದ ನೀರನ್ನು ಕೊಡ್ತೀರಿ ಐನು ಮಾತಲ್ಲ ಎಡ್ಡೆಪ್ಪುಡು ಉಪಯೋಗ ಮಂತದ್ದು ನಮಗೆ ಪೊಟ್ಟಿಂಚಿನ ಜೋಕ್ಲಿಗೆ ಎಡ್ಡೆಪ್ಪುದ ಬುದ್ಧಿನ ಕೊರಂದು ಹಿರಿಯಾಕಲು ಮಂತಿನಂಚಿನ ಕಟ್ಟು ನಿಲೆ ಒಳ್ಳ ವ್ಯತ್ಯಾಸ ಒಂದೇ ಭಾರತ ದೇಶ ಇಲ್ಲಿ ಮಸ್ತ್ ಅಭಿವೃದ್ಧಿ ಆಗೊಂದುಂಡು ಕಾಶ್ಮೀರ ಹೊಡೆದು ಕನ್ಯಾಕುಮಾರಿ ಮುಟ್ಟಲ ಒಂಜೇ ದೇಶ ಒಂಜೇ ಬಾವುಟ ಒಂಜೇ ರಾಜ್ಯ ಅನ್ಕೊಂಡದೀನಿ ಸಾರ್ ನಂಚಿನ ಆ ಮಹಾನ್ ವ್ಯಕ್ತಿ ವಿವೇಕಾನಂದನ ಕನಸು ನೆನೆಸುವಂತಿನ ಅಪ್ಪೆನ ಬಂಜಿಡ್ದು ಬತ್ತಿನ ಬಾಲೆಗೆ ಈ ಪುರ್ತುಡು ನಮನನ್ನು ಸಂಧಿಸ ಒಂದು ಎನ್ನ ಅವಕಾಶ ಗುರುಣಿಯ ಒಂದು ಎನ್ನ ಧರ್ಮಪತಿನ ಪತ್ತೊಂದು ಬೈಜಿ ಮಾತಿರ್ಲೆಂಕ ಮಾಪ್ ಮಾಡ್ಕೊಡು ಎಂಕ ನಿಜವಾಗಲ ಗೊತ್ತಿಜ್ಜಾಂಡು ಆಂಡಲ ಎನ್ನ ಧರ್ಮಪತ್ನಿ ಪ್ರೇಮಲತ ಅಲ್ಲಿ ನೀ ಪುರ್ತರು ನೆನವರಿಗೆ ಮಂತಂದು ನಿಖಲ್ನ ಮಾತಲ ಆಶೀರ್ವಾದಗೂ ಚಿರನುಣಿಯ ಒಂದು ಎಲ್ಲ ಪಾತ್ರ ಅಂತ ನೆರವೇರಿಸಿದ ಪುರೋಹಿತ ವರ್ಗಕ್ಕೆ ಹಾಗೂ ಶ್ರೀ ಸುದರ್ಶನ್ ಬಂಡಿತಾಯ ಮತ್ತು ಬಳಗಕ್ಕೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು.